ಪುಸ್ತಕ ಬನ್ನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೀವೇ ಇಂಡಿವಿಜುವಲ್ ಆಗಿ ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ಲಿಯಾ? ಹಾ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಅಂತ ನಾನು. ಹಾ ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಇಲ್ಲಿ 18 ಪೇಜು ಸ್ಟಾರ್ಟಿಂಗ್ ಲೇಖನ. ಇದು ಪ್ರಭುಪಾದವರು ಕಾರಿನ ಹಿಂಭಾಗದ. ಸರಿ ಮಾತಾಜಿ. ಪ್ರಭುಪಾದರು ಕಾರಿನ ಹಿಂಭಾಗದ ಆಸನದಲ್ಲಿ ಕುಳಿತು ಉದ್ಗರಿಸಿದರು. ಇಡೀ ಜಗತ್ತು ಅಪರಾಧಿಗಳಿಂದ ತುಂಬಿ ಹೋಗಿದೆ. ಕಾರು ವಿಮಾನ. ಮಾತಾಜಿ ಸೌಂಡ್ ಆಗ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಇಲ್ಲ ಕೇಳಿಸ್ತಾ ಇದೆ. ಕಾರು ವಿಮಾನ ನಿಲ್ದಾಣದಿಂದ ನಗರದ ಕಡೆ ಧಾವಿಸುತ್ತಿತ್ತು. ಅಪರಾಧಿ ಎಂದರೆ ಪಾಪಿ ಎಂದರ್ಥ. ಪಾಪಕರ್ತ ಶ್ರೀಲ ಪ್ರಭುಪಾದರು ಮಾತಾಡುತ್ತಲೇ ಇದ್ದರು. ತಮ್ಮ ಪಕ್ಕದಲ್ಲಿ ಕೂತಿರುವವರು ಭಕ್ತರು. ಪತ್ರಕರ್ತರಲ್ಲ ಎಂಬುದು ಅವರ ಮಾತಿನ ಧಾಟಿಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡಿರಲಿಲ್ಲ. ಕೇವಲ ಕಾನೂನಿನಿಂದ ನೀವು ಅಪರಾಧವನ್ನು ತಡೆಗಟ್ಟಲು. ಹರೇ ಕೃಷ್ಣ ಇದಾಗಿತ್ತು. ಆಗಿಲ್ಲ ಮಾತಾಜಿ ಇದಾಗಿಲ್ಲ. ಆಗಿಲ್ಲ ಆಗಿಲ್ಲ ಮಾತಾಜಿ. ಆಗಿಲ್ಲ ಮಾತಾಜಿ. ನಿನ್ನೆ ಅದು ಹೊರಟೋಯ್ತು ಮಾತಾಜಿ. ನನಗೆ ಇಲ್ಲ ಮಾತಾಜಿ. ಇಲ್ಲಿಂದ ಇದು ಅಮೆರಿಕದ ಬೋಧನೆ ಭಾಗ 1 ಸ್ಟಾರ್ಟ್ ಮಾಡಿದ್ವಿ. ಆ ಪೇಜ್ ಮಾತ್ರ ಓದಿದ್ವಿ ಮಾತಾಜಿ. 18 ಚಾಪ್ಟರ್ ಬೇಡ ಅಂದ್ರಿ ನೀವು. ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ ಅಂತಂದ. ಓ ಹೌದಾ? ಯಾಕಂದ್ರೆ ಅದು ನೆನಪಿತ್ತದು ಎಣ್ಣೆ ನೀರು ತರೋದು. ಓಕೆ ಪರವಾಗಿಲ್ಲ, ಓದ್ಲಿ. ಸ್ಕ್ರೀನ್ ಹೋಗ್ಬಿಟ್ಟಿದೆ ಮಾತಾಜಿ. ಇಲ್ಲ ಇದೆ ಮಾತಾಜಿ ನೋಡಿ. ಇಲ್ಲ ಬಂದಿಲ್ಲ ನಂದು. ಓಕೆ 1 ಸೆಕೆಂಡ್ ಮಾತಾಜಿ. ಓದಿ ಮಾತಾಜಿ. ದೊಡ್ಡದ್ ಮಾಡ್ಕೋತೀವಿ. ಪಾಪಕರ್ತ ಶೀಲ ಪ್ರಭುಪಾದರು ಮಾತಾಡುತ್ತಲೇ ಇದ್ದರು. ತಮ್ಮ ಪಕ್ಕದಲ್ಲಿ ಕೂತಿರುವವರು ಭಕ್ತರು. ಪತ್ರಕರ್ತರಲ್ಲ ಎಂಬುದು ಅವರ ಮಾತಿನ ಧಾಟಿಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡಿರಲಿಲ್ಲ. ಕೇವಲ ಕಾನೂನಿನಿಂದ ನೀವು ಅಪರಾಧವನ್ನು ತಡೆಗಟ್ಟಲಾರಿರಿ. ಮೊದಲು ಅವರ ಬಿಡುಗಡೆಯಾಗಬೇಕು. ಅವರ ಜೊತೆಯಲ್ಲೇ ನೀವು ನಡೆಯಬೇಕು. ಬಿಡುಗಡೆಯಾಗಬೇಕಾದದ್ದು ಈ ಅಧಿಕೃತ ಅಪರಾಧಿಗಳದ್ದು ಮಾತ್ರವಲ್ಲ, ನೀವು ಮಾಡುತ್ತಿರುವುದಾದರೂ ಏನು? ವಧಾಗಾರದಲ್ಲಿ ಸಾವಿರಾರು ಪ್ರಾಣಿಗಳನ್ನು ಕೊಲ್ಲುತ್ತಿದ್ದೀರಿ. ಕೊಲೆಗಡುಕರು ನೀವೇ. ಇಡೀ ದೇಶವೇ ಕೊಲೆಗಡುಕ ದೇಶ. ಶ್ರೀಲ ಪ್ರಭುಪಾದರು ತಮ್ಮ ಪ್ರತಿನಿತ್ಯದ ಅಂಗಮರ್ದನಕ್ಕಾಗಿ ಕಾಯುತ್ತಾ ಕೂತಿದ್ದರು. ಸ್ನಾನ ಮತ್ತು ಪ್ರಸಾದ ಸ್ವೀಕಾರದ ಮೊದಲು ಬೆಳಗ್ಗೆ 11:30 ಅವರು ಅಂಗಮರ್ದನ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಇವತ್ತು ಪ್ರಯಾಣದ ನಿಮಿತ್ತ ಅವರ ದಿನಚರಿಯಲ್ಲಿ ಮತ್ತೆ ವ್ಯತ್ಯಯವಾಗಿತ್ತು. ಸಾಧ್ಯವಾದಷ್ಟು ನಿತ್ಯದ ಕಾರ್ಯಕ್ರಮಗಳು ಕ್ರಮಬದ್ಧವಾಗಿ ನಡೆಯಬೇಕೆಂಬುದು ಅವರ ಅಪೇಕ್ಷೆ. ಉಪೇಂದ್ರ ಎಣ್ಣೆ ಮತ್ತು ಚಾಪೆಯನ್ನು ತೆಗೆದುಕೊಂಡು ಬಂದರು. ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಹೇಳತೊಡಗಿದರು, ಈ ಅಪರಾಧದ ಸಮಸ್ಯೆಯನ್ನು ನಾವು ಬಗೆಹರಿಸಬಹುದು. ಪ್ರಭುಪಾದರು ತಮ್ಮ ಕೆಲವೇ ಶಿಷ್ಯರೆದುರು ಈ ಮಾತು ಹೇಳಿದರು. ನಮ್ಮ ಮಾತು ಕೇಳಲು ಅವರನ್ನೇಕೆ ಆಹ್ವಾನಿಸಬಾರದು? ಈ ವಿಷಯದ ಬಗ್ಗೆ ದೊಡ್ಡ ಸಭೆಗಳನ್ನು ನಾವು ಏರ್ಪಡಿಸಬಹುದು. ಅಪರಾಧ ಏಕೆ ಮತ್ತು ಇದನ್ನು ಪರಿಹರಿಸುವುದು ಹೇಗೆ? ಇದೊಂದು ಅರ್ಥಪೂರ್ಣ ಶೀರ್ಷಿಕೆ. ಓದ್ಲ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಬೇರೆ ಯಾರಾದ್ರೂ ಓದಿ ಮಾತಾಜಿ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ ಓದ್ಲ ನಾನು? ಹರೇ ಕೃಷ್ಣ ಮಾತಾಜಿ ಓದಿ ಮಾತಾಜಿ. ಪ್ರಭುಪಾದರು ಅಪರಾಧದ ಬಗ್ಗೆ ಕೃಷ್ಣ ಪ್ರಜ್ಞೆ ವಿಶ್ಲೇಷಣೆಯನ್ನು ಮಂಡಿಸಲು ಯೋಚಿಸತೊಡಗಿದರು. ಎಲ್ಲಿಯವರೆಗೆ ಪ್ರಕೃತಿಯ ನೀತಿಗಳನ್ನು ಸಮಾಜವು ಉಲ್ಲಂಘಿಸುವುದು ಅಲ್ಲಿಯವರೆಗೆ ಅಪರಾಧ ಸಂಭವಿಸುವುದು. ಟೈಮ್ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನವಾದ ಪ್ರಕಾರ ದಿನೇ ಹೆಚ್ಚುತ್ತಿರುವ ಅಪರಾಧದ ಪ್ರಮಾಣದ ಬಗ್ಗೆ ದೇಶದ ನಾಯಕರು ಚಕಿತರಾಗಿದ್ದರು ಮತ್ತು ಆ ಸಮಸ್ಯೆಯನ್ನು ಪರಿಹರಿಸುವುದು ಹೇಗೆ ಎಂಬುದು ತಮಗೆ ತಿಳಿಯದೆಂದು ಒಪ್ಪಿಕೊಂಡಿದ್ದರು.
ಪ್ರಭುಪಾದರು ಉದ್ಗರಿಸಿದರು. ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಪರಿಹಾರೋಪಾಯಗಳನ್ನು ನೀಡುವುದು ಈಗ ನಮ್ಮ ಕರ್ತವ್ಯ. ದೇಶದ ನಾಯಕರು ನಿಜವಾಗಿಯೂ ದೇಶದ ಹಿತಾಸಕ್ತಿಯಲ್ಲಿ ಕಾಳಜಿಯುಳ್ಳವರಾಗಿದ್ದರೆ ಅವರು ನಮ್ಮ ಸಲಹೆಗಳನ್ನು ಸ್ವೀಕರಿಸುತ್ತಾರೆ. ಯಾವುದೇ ಹರೇ ಸಮಸ್ಯೆ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಮಾತಾಜಿ, 1 ಸೆಕೆಂಡ್. ಓದಿ ಮಾತಾಜಿ. ಇದು ನಿನ್ನೆ ಆಗಿತ್ತು ಮಾತಾಜಿ. ಮಾತಾಜಿ ಹೇಳಂಗೆ 82 ಇಂದ ಸ್ಟಾರ್ಟ್ ಮಾಡ್ಬೇಕು ಮಾತಾಜಿ ನಾವು. ಯಾಕಂದ್ರೆ ಅದು ಎಲ್ಲ Sorry ಎಕ್ಸ್ಪ್ಲೈನ್ ಮಾಡಿದ್ ಜ್ಞಾಪಕ ಆಯ್ತಾ? ಹಾ ಜೋನ್ಸ್ ಮಾತಾಜಿ, ಸಾರಿ ಇಲ್ಲ ಇಲ್ಲ ಮಾತಾಜಿ. ಪರವಾಗಿಲ್ಲ. 82 ಇಂದ ಸ್ಟಾರ್ಟ್ ಮಾಡಿ ಮಾತಾಜಿ. ಇಲ್ಲಿ ಪ್ರಭುಪಾದರು ಮತ್ತೆ ನಡುವೆ ಮಾತನಾಡಿದರು. ಹೇಳ್ತೀನಿ ಮಾತಾಜಿ. ಪ್ರಭುಪಾದರು ಮತ್ತೆ ನಡುವೆ ಮಾತನಾಡಿದರು. ಪ್ರತಿಭಟನಾ ಸಭೆಗಳು ನಡೆಯುತ್ತವೆ, ಮೆರವಣಿಗೆಗಳು ನಡೆಯುತ್ತವೆ. ಒಟ್ಟಿನಲ್ಲಿ ಮತದಾರರನ್ನು ತೃಪ್ತಿಗೊಳಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಮತದಾರರ ದೊಡ್ಡ ಸಮೂಹವನ್ನು ಹೇಗೆ ತೃಪ್ತಿಪಡಿಸಬೇಕೆಂಬುದು ನಾಯಕರಿಗೂ ತಿಳಿಯುವುದಿಲ್ಲ. ಕತ್ತೆಗಳು ಅವರಿಗೇನು ತಿಳಿಯುತ್ತದೆ? ಅವರನ್ನು ಕತ್ತೆಗಳೆಂದು ನಾನು ಮೊದಲಿನಿಂದನೂ ಹೇಳುತ್ತಾ ಬಂದಿದ್ದೇನೆ. ಕೊನೆಗೆ ಅವರು ಕೇಳುತ್ತಾರೆ, ನಾವೀಗ ಏನು ಮಾಡೋಣ? ಅನೇಕ ಸಮಸ್ಯೆಗಳು ಅವರನ್ನು ಕಿತ್ತು ತಿನ್ನುತ್ತವೆ. ಮಾಡುವುದು ಏನನ್ನೋ ಇದೇ ಪ್ರಾರಂಭ. ಇವರು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸದೆ ಹೋದರೆ ಇಡೀ ಜಗತ್ತೇ ಗೊಂದಲಪುರವಾಗಿ ಬಿಡುತ್ತದೆ. ನಾವೀಗ ಏನು ಮಾಡೋಣ ಎಂದು ಕೇಳುವವರ ಸಂಖ್ಯೆ ದಿನೇ ಹೆಚ್ಚಾಗುತ್ತದೆ. ನಮ್ಮಲ್ಲಿ ಪರಿಹಾರವಿದೆ ಎಂದವರಿಗೆ ಹೇಳಿ ಬೋಧನೆಗೆ ಇದು ತಕ್ಕ ಸಮಯ. ಅವರು ಯೋಚಿಸುತ್ತಿದ್ದಾರೆ. ಈವರೆಗೆ ನಿದ್ದೆ ಮಾಡುತ್ತಿದ್ದವರು ಏನು ಮಾಡುವುದು ಎಂದು ಈಗಷ್ಟೇ ಯೋಚಿಸತೊಡಗಿದ್ದಾರೆ. ಇಂದ್ರಿಯ ತೃಪ್ತಿಗಾಗಿ ಕಣ್ಣು ಮುಚ್ಚಿಕೊಂಡು ಓದುತ್ತಿದ್ದವರು ಈಗ ಏನು ಮಾಡುವುದು ಎಂಬ ಘಟ್ಟಕ್ಕೆ ಮುಟ್ಟಿದ್ದಾರೆ. ಇದು ಬೋಧನೆಗೆ ಸರಿಯಾದ ಅವಕಾಶ. ಪರಿಹಾರ ಸೂಚಿಸುವುದು ನಮ್ಮಿಂದ ಮಾತ್ರ ಸಾಧ್ಯ. ಪರಿಹಾರ ಸೂಚಿಸಬಲ್ಲ ಯಾವುದೇ ಗುಂಪು ಅಥವಾ ವ್ಯಕ್ತಿ ಜಗತ್ತಿನಲ್ಲೇ ಇಲ್ಲ. ನಮ್ಮಿಂದ ಮಾತ್ರ ಸಾಧ್ಯ. ನಮ್ಮಿಂದ ಅವರು ತಿಳುವಳಿಕೆ ಪಡೆಯಲಿ ಮತ್ತು ಅವರ ಮಾರ್ಗವನ್ನು ನಡೆಯಲಿ. ಈಗ ಎಲ್ಲಾ ಸನ್ಯಾಸಿಗಳಿಗೂ ಬೋಧನೆಗೆ ತಕ್ಕ ಅವಕಾಶ ದೊರೆತಿದೆ. ಚಿಕಾಗೋವಿನ ಇವಾನ್ಸ್ಟನ್ ಪ್ರದೇಶದಲ್ಲಿ ಇಸ್ಕಾನ್ ದೇವಾಲಯವಿದೆ. ಪ್ರಭುಪಾದರು ಜುಲೈ 4ನೇ ತಾರೀಕು ಅಲ್ಲಿಗೆ ಬಂದಾಗ ಇವಾನ್ಸ್ಟನ್ನ ಮೇಯರ್ ಎಡ್ಗನ್ ವೆನ್ಮನ್ ಜೂನಿಯರ್ ಪ್ರಭುಪಾದರನ್ನು ಕಾಣಲು ಬಂದರು. ತಕ್ಷಣವೇ ಪ್ರಭುಪಾದರು ಅಪರಾಧದ ಬಗ್ಗೆ ಟೈಮ್ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನದ ಬಗ್ಗೆ ಅವರ ಗಮನ ಸೆಳೆದರು. ಇದಕ್ಕೆ ಪರಿಹಾರ ಪ್ರಥಮ ದರ್ಜೆ ಮನುಷ್ಯರನ್ನು ತಯಾರು ಮಾಡುವುದು ಎಂದು ಹೇಳಿದರು. ಮೇಯರ್ಗೆ ವೇದಕಾಲೀನ ಸಮಾಜದ 4 ವರ್ಣಗಳ ಪರಿಚಯ ಮಾಡಿಕೊಟ್ಟರು. ಈಗ ಇಡೀ ಸಮಾಜವೇ 4ನೇ ಸ್ತರಕ್ಕೆ ಬಂದು ಕುಳಿತಿದೆ. ಅದೇ ಸಮಾಜದ ಕೆಲ ಸ್ತರ. ಹಾಗಾಗಿ ಇಡೀ ಸಮಾಜವೇ ಭಯಂಕರ ಕುಸಿತದಲ್ಲಿದೆ. ಮೊದಲ ದರ್ಜೆಯ ಮತ್ತು 2ನೇ ದರ್ಜೆಯ ಜನರನ್ನು ತಯಾರು ಮಾಡುವುದಷ್ಟೇ ಈಗ ಉಳಿದಿರುವ ಏಕೈಕ ಆಸೆ. ನಾವು ಧನ್ಯವಾದಗಳು. ಹರೇ ಕೃಷ್ಣ ಓದ್ತೀನಿ ಮಾತಾಜಿ, ಮಾತಾಜಿ. ಧನ್ಯವಾದಗಳು. ನಾವು ಈವರೆಗೆ ಯಶಸ್ಸು ಗಳಿಸಿಲ್ಲ. ಆದುದರಿಂದ ಏನಾದರೂ ಹೊಸ ದಾರಿಯನ್ನು ಹುಡುಕಬೇಕು ಎಂದು ಮೇಲೆ ಹೋಯ್ತು ಮಾತಾಜಿ. ಮೇಲೆ ಬಂತು ನೋಡಿ ಮಾತಾಜಿ. ನಾವು ಈವರೆಗೆ ಯಶಸ್ಸು ಗಳಿಸಿಲ್ಲ. ಆದುದರಿಂದ ಏನಾದರೂ ಹೊಸ ದಾರಿಯನ್ನು ಹುಡುಕಬೇಕು ಎಂದು ಮೇಯರ್ ವೆನ್ಮನ್ ಕೂಡ ನುಡಿದರು. ಸುಮಾರು ಅರ್ಧ ಗಂಟೆ ಸಂಭಾಷಣೆ ನಡೆಸಿದ ಮೇಲೆ ಶ್ರೀಲ ಪ್ರಭುಪಾದರು ಒಂದು ಧೈರ್ಯದ ಬೇಡಿಕೆಯನ್ನು ಮೇಯರ್ ಮುಂದೆ ಮಂಡಿಸಿದರು. ಮೊದಲೇ ಚಿಕಾಗೋದ JBC ಕಾರ್ಯದರ್ಶಿ ಜಗದೀಶರು ಮುನ್ಸಿಪಾಲಿಟಿಗೆ ಸಂಬಂಧಿಸಿದ ಒಂದು ಕಟ್ಟಡ ಖಾಲಿ ಇರುವುದನ್ನು ಸೂಚಿಸಿದ್ದರು. ಈಗ ಶ್ರೀಲ ಪ್ರಭುಪಾದರು ಆ ಕಟ್ಟಡವನ್ನು ತಮಗೆ ದತ್ತಿಯಾಗಿ ನೀಡಬೇಕೆಂದು ಮೇಯರ್ ಅವರನ್ನು ಕೇಳಿದರು. ಮೇಯರ್ ಅವರಿಗೆ ಅದಕ್ಕೆ ಮೊದಲೇ ಕೃಷ್ಣ ಪ್ರಜ್ಞೆಯು ಅಪರಾಧವನ್ನು ಮತ್ತು ಮಾದಕ ದ್ರವ್ಯ ವ್ಯಸನವನ್ನು ನಿಲ್ಲಿಸಬಲ್ಲದೆಂಬುದನ್ನು ಪ್ರಭುಪಾದರು ವಿವರಿಸಿದ್ದರು. ಈಗ ಹರೇ ಕೃಷ್ಣ ಮತ್ತು ಪರ್ಯಾಯ ಸಂಸ್ಕೃತಿ ಎಂಬ ಕೃತಿಯ ಕರ್ತೃವಾದ ಡಾಕ್ಟರ್ ಜುಡಾ ಅವರ ಪತ್ರವೊಂದನ್ನು ಓದುವಂತೆ ಹರಿಕೇಶರಿಗೆ ಪ್ರಭುಪಾದರು ಸೂಚಿಸಿದರು. ಪತ್ರದಲ್ಲಿ ಜುಡಾ ಅವರು ಈ ಕೃಷ್ಣ ಪ್ರಜ್ಞೆಯು ಹೇಗೆ ಮಾದಕ ದ್ರವ್ಯ ವ್ಯಸನಿಗಳಾದ ಹಿಪ್ಪಿಗಳನ್ನು ಕೃಷ್ಣ ಮತ್ತು ಮಾನವ ಸಮಾಜದ ಪ್ರೀತಿಯ ದಾಸರನ್ನಾಗಿ ಪರಿವರ್ತಿಸಿದೆ ಎಂಬುದನ್ನು ಮೆಚ್ಚುಗೆಯ ದನಿಯಲ್ಲಿ ವಿವರಿಸಿದ್ದರು. ಅಪರಾಧಗಳನ್ನು, ಮಾದಕ ದ್ರವ್ಯ ವ್ಯಸನವನ್ನು ನಾವು ನಿಲ್ಲಿಸಬಲ್ಲವು. ನಾವು ಕೆಲಸ ಮಾಡುವುದಕ್ಕೆ ಒಂದು ಜಾಗವನ್ನು ನೀವು ಒದಗಿಸಬೇಕು ಅಷ್ಟೇ ಎಂದು ಪ್ರಭುಪಾದರು ಹೇಳಿದರು. ಪ್ರಭುಪಾದರ ಮನವಿಗೆ ಮೇಯರ್
ಒಪ್ಪಿಗೆ ನೀಡಿದಾಗ ಪ್ರಭುಪಾದರು ತಾವು ಇಚ್ಛಿಸುವ ಜಾಗ ಯಾವುದೆಂದು ಅವರಿಗೆ ವಿವರಿಸಿದರು. ನೋಡಿ, ಹರೇ ಕೃಷ್ಣ ಅಲ್ಲಿ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಬೇರೆ ಮಾತಾಜಿ ಓದಿ ಮಾತಾಜಿ. ಪ್ರಭು ಇದ್ರೆ ಪ್ರಭು ಓದಿ. ನನಗೆ ಹೆಸರು ಓದಿ ಮಾತಾಜಿ. ಅಪರಾಧಗಳನ್ನು, ಮಾದಕ ದ್ರವ್ಯ ವ್ಯಸನಗಳನ್ನು ನಾವು ನಿಲ್ಲಿಸಬಲ್ಲೆವು. ಅಲ್ಲ ಮಾತಾಜಿ, ನೋಡಿ ಅಲ್ಲಿ ಕಾಣುತ್ತಿದೆ ಎಲ್ಲ, ಅದ್ ದೊಡ್ಡ ಮನೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಮಾತಾಜಿ. ಅದು ಓದಿದ್ದಾರೆ ಮಾತಾಜಿ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ದೊಡ್ಡ ಮನೆ, ಮೇರಿ ಫುಡ್ ಆ ಮನೆಯ ಬಗ್ಗೆ ನಿಮಗೆ ಗೊತ್ತೇ? ಮೇಯರ್ ಉತ್ತರಿಸಿದರು, ಇವಾನ್ಸ್ಟನ್ ನಿನಗೆ ಹೊಸ ನಗರ, ನನಗೆ ಭವನ ಅದು. ಈಗ ಪ್ರಭುಪಾದರು ಸ್ವಲ್ಪ ಹಿಂಜರಿದರು. ಮೇಯರ್ ಇವರಿಗೂ 9 ಬೇರೆ ಬೇರೆ ಸ್ಥಳಗಳಲ್ಲಿ ಹರಿದು ಹಂಚು ಹೋಗಿದ್ದ ನಗರ ಕಚೇರಿಗಳು ಇನ್ನು ಮುಂದೆ ಈ ದೊಡ್ಡ ಕಟ್ಟಡದಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತವೆ ಎಂದು ವಿವರಿಸಿದ್ದರು. ಆಗ ಪ್ರಭುಪಾದರು ನುಡಿದರು, ನಗರ ಸೇವೆ ಬೇಕಾದ್ದೇ, ಆದರೆ ಅಪರಾಧಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಆದ್ರಿಂದ ಅಪರಾಧವನ್ನು ತಡೆಯುವುದು ಹೆಚ್ಚು ಮುಖ್ಯ. ನೀವು ಈ ಕಟ್ಟಡವನ್ನು ನಮಗೇಕೆ ಒಪ್ಪಿಸಬಾರದು? ಮೇಯರ್ ವೆನೆಮನ್ ಸಿಟಿ ಮ್ಯಾನೇಜರ್ ಒಂದಿಗೆ ನಾನು ಈ ವಿಷಯ ಮಾತನಾಡಬೇಕಾಗುತ್ತದೆ ಎಂದು ನಯವಾಗಿ ಉತ್ತರಿಸಿ ತಮ್ಮ ಭಾರ ಕಳಿಸಿಕೊಂಡರು. ಪ್ರಭುಪಾದರು ಹೇಳಿದರು, ಅಧಿಕಾರಿಗಳ ಸಹಕಾರದಿಂದ ನಮಗೆ ಒಳ್ಳೆಯ ಜಾಗವೊಂದು ಸಿಕ್ಕರೆ ನಾವು ನಮ್ಮ ಕೆಲಸ ಪ್ರಾರಂಭ ಮಾಡುತ್ತೇವೆ. ಬಹಳ ಸರಳವಾದ ಕಾರ್ಯಕ್ರಮ. ಪ್ರೊಫೆಸರ್ ಜುಡಾ ಅವರು ಹೇಳಿದ ಹಾಗೆ ಮಾದಕ ದ್ರವ್ಯ ವ್ಯಸನಿಗಳಾದ ಇಪ್ಪಗಳನ್ನು ಭಕ್ತರನ್ನಾಗಿ ಪರಿವರ್ತಿಸುವುದು. ಹರೇ ಕೃಷ್ಣ ಮಂತ್ರವನ್ನು ಜಪಿಸಿರಿ, ಪ್ರಸಾದವನ್ನು ಸ್ವೀಕರಿಸಿರಿ ಎಂದು ನಾವು ಪ್ರತಿಯೊಬ್ಬರನ್ನು ಆಹ್ವಾನಿಸುತ್ತೇವೆ. ನಾನೊಬ್ಬನೇ ಏಕಾಂಗಿಯಾಗಿ ನ್ಯೂಯಾರ್ಕ್ನಲ್ಲಿ ಕೆಲಸ ಮಾಡಿದೆ. ಆಗ ಈ ಹುಡುಗರು ನನಗೆ ಸಿಕ್ಕಿದರು. ನನ್ನ ಕಾರ್ಯಕ್ರಮ ಇಷ್ಟೇ, ನಾಮಪಠಣ ಮತ್ತು ಪ್ರಸಾದ ವಿನಿಯೋಗ. ಇದನ್ನು ಪ್ರತಿಯೊಬ್ಬರು ಇಷ್ಟಪಡುತ್ತಾರೆ, ಈ ಪುಸ್ತಕಗಳನ್ನು ಓದುತ್ತಾರೆ. ನನ್ನ ಕಾರ್ಯಕ್ರಮದ ಪರಿಣಾಮ ಏನು ಎಂಬುದಕ್ಕೆ ಈ ಭಕ್ತರೇ ಜೀವಂತ ಸಾಕ್ಷಿ. ನಾನೊಬ್ಬ ಬಡ ಭಾರತೀಯ, ಹಣದ ಆಮಿಷದ ಒಡ್ಡಿ ನಾನು ಅವರನ್ನು ಗೆಲ್ಲುವುದು ಸಾಧ್ಯವೇ? ನನ್ನ ಬಳಿ ಹಣವೂ ಇಲ್ಲ. ಪ್ರಭುಪಾದರು ಗಟ್ಟಿಯಾಗಿ ನಕ್ಕರು. ಈಗ ಇವರು ಈ ಉದ್ದೇಶಕ್ಕಾಗಿ ನಮ್ಮ ಮಾತಾಜಿ ಮೇಲ್ ಮಾಡ್ಬೇಕು. ಈ ಉದ್ದೇಶಕ್ಕಾಗಿ ತಮ್ಮ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ಪುರುಷ ತನಕ ಓದ್ತೀನಿ ಮಾತಾಜಿ. ಮಾತಾಜಿ. ಬಾಳನ್ನು ಮುಡುಪಾಗಿಟ್ಟಿದ್ದಾರೆ. ಇವೆಲ್ಲರ ಸಹಕಾರವು ಇರುವುದರಿಂದ ನಾನು ನನ್ನ ಪ್ರಯೋಗವನ್ನೀಗ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕೆಂದಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಬೇರೆ ಮಾತಾಜಿ ಓದಿ. ನನಗೆ ಆಲ್ಫಾಬೆಟಿಕಲಿ ಹೆಸರು ಕೂಗ್ಲಿಕ್ಕೆ ನನಗೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ, ನಂಗೆ ಹೆಸರು ಕಾಣಿಸ್ತಾ ಇಲ್ಲ. ನೀವೇ ಇಂಡಿವಿಜುವಲ್ ಆಗಿ ಓದಿ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಬಾಳನ್ನೇ ಮುಡುಪಾಗಿಟ್ಟಿದ್ದಾರೆ. ಇವರೆಲ್ಲರ ಸಹಕಾರವು ಇರುವುದರಿಂದ ನಾನು ನನ್ನ ಪ್ರಯೋಗವನ್ನೀಗ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕೆಂದಿದ್ದೇನೆ. 1 ವರ್ಷದ ಮಟ್ಟಿಗೆ ಕನ್ನಡದ ಸ್ವಲ್ಪ ಭಾಗವನ್ನು ನಮಗೆ ಬಿಟ್ಟುಕೊಟ್ಟರೂ ಸಾಕು ಎಂದು ಪ್ರಭುಪಾದರು ನುಡಿದರು ಮತ್ತು ಕೃಷ್ಣ ಪ್ರಜ್ಞೆಯ ಪರಿಣಾಮವನ್ನು ವಿವರಿಸುತ್ತಾ ಹೋದರು. ಮೇಯರ್ ಏನೂ ಉತ್ತರಿಸಲಿಲ್ಲ. ಪ್ರಭುಪಾದರು ಅತಿಥಿಗೆ ಪ್ರಸಾದವನ್ನು ನೀಡಿ ಇನ್ನೇನಾದರೂ ವಿಚಾರಿಸುವುದು ಇದೆಯೇ ಎಂದು ಕೇಳಿದರು. ಇಂಥದ್ದೇನೂ ಇಲ್ಲ ಎಂದರು ಮೇಯರ್. ಆದರೆ ನಿಮ್ಮ ಚಳುವಳಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳಿಯಬೇಕೆಂಬುದು ನನ್ನ ಆಸೆ. ನಿಮ್ಮೊಂದಿಗೆ ಮಾತನಾಡಿದ್ದು, ನಿಮ್ಮ ಮಾತುಗಳನ್ನು ಕೇಳಿದ್ದು ನನಗೆ ತುಂಬಾ ಸಂತೋಷದ ಅನುಭವ. ಮೇಯರ್ ಹೋದ ಮೇಲೆ ಶಿಷ್ಯರು ಪ್ರಭುಪಾದರನ್ನು ಪ್ರಶ್ನಿಸಿದರು, ನಮಗೆ ಅಷ್ಟು ದೊಡ್ಡ ಕಟ್ಟಡ ಯಾಕೆ ಬೇಕು? ಚಿಕಾಗೋ ದೇವಾಲಯ ಸಾಕಷ್ಟು ದೊಡ್ಡದಾಗಿದೆ, ಅಲ್ಲಿ ಜನರು ಕಮ್ಮಿ. ಪ್ರಭುಪಾದರು ನುಡಿದರು, ಮೇಲಾಧಿಕಾರಿಗಳ ಗಮನವನ್ನು ಸೆಳೆಯುವುದು ನನ್ನ ಉದ್ದೇಶವಾಗಿತ್ತು. ಅವರು ಸಹಕಾರ ನೀಡಿದರೆ ನಮ್ಮ ಚಳುವಳಿಯನ್ನು ಇನ್ನೂ ತೀವ್ರವಾಗಿ ನಾವು ಮುಂದುವರಿಸಬಹುದು. ಚಿಕಾಗೋ ದೇವಾಲಯದಲ್ಲೇ ನಾವು ಅದನ್ನು ಮಾಡುವುದು ಸಾಧ್ಯವಿಲ್ಲವೇ? ಶಿಷ್ಯನೊಬ್ಬ ಪ್ರಶ್ನಿಸಿದ. ಸೀಮಿತ ಪ್ರಮಾಣದಲ್ಲಿ ಮಾಡುತ್ತಿದ್ದೇವೆ, ಪ್ರಭುಪಾದರು ನುಡಿದರು. ಅದು ಮುಂದುವರಿಯುತ್ತದೆ. ಆದರೆ ಅಧಿಕಾರಿಗಳ ಸಹಕಾರ ಸಿಕ್ಕರೆ ಬೃಹತ್ ಪ್ರಮಾಣದಲ್ಲಿ ನಮ್ಮ ಕಾರ್ಯ ನಡೆಸಬಹುದು. ಲೆಫ್ಟಿನೆಂಟ್ ಡೇವಿಡ್ ಮೂಸಿ, ಚಿಕಾಗೋ ಪೊಲೀಸ್ ಇಲಾಖೆಯ ಸಾರ್ವಜನಿಕ ಸಂಪರ್ಕ ಪ್ರತಿನಿಧಿ.
ಅಪರಾಧ ನಿಲ್ಲಿಸುವ ಶೀಲ ಪ್ರಭುಪಾದರ ಸರಳ ವಿಚಾರದ ಬಗ್ಗೆ ಅವರು ಆಸಕ್ತರಾಗಿದ್ದರು. ಸರ್ಕಾರವು ಇಸ್ಕಾನ್ ಸಂಸ್ಥೆಗೆ ಒಂದು ದೊಡ್ಡ ಭವನವನ್ನು ಕೊಡಬೇಕು. ಅಲ್ಲಿ ಭಕ್ತರು ನಿಯಮಿತವಾಗಿ ಕೀರ್ತನೆಯನ್ನು ನಡೆಸುತ್ತಾರೆ ಮತ್ತು ಪ್ರಸಾದವನ್ನು ವಿತರಣೆ ಮಾಡುತ್ತಾರೆ. ಇದರಿಂದ ಜನ ನಿಧಾನವಾಗಿ ಸನ್ಮಾರ್ಗ ಪ್ರವರ್ತಕರಾಗುತ್ತಾರೆ. ಮೇಯರ್ ವೆನಮೆನ್ ಅವರಂತೆ ಲೆಫ್ಟಿನೆಂಟ್ ಮೂಸಿ ಕೂಡ ಗೌರವಾನ್ವಿತರು ಮತ್ತು ಪ್ರಭುಪಾದರ ಯೋಜನೆಯಲ್ಲಿ ಆಸಕ್ತಿಯುಳ್ಳವರು. ಹರೇ ಕೃಷ್ಣ ಹೃದಯವನ್ನು ಮಾತಾಜಿ, ಶುದ್ಧೀಕರಣ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಓದಿ. ಕಾಂತಮಣಿ ಮಾತಾಜಿ ಓದ್ತೀರಾ? ಮಾತಾಜಿ ಓದಿದ್ದಾಯ್ತು ನಾನು. ಆಯ್ತಾ, ಓಕೆ ಓಕೆ. ಲತಾ ಹರೇ ಪೂಜಾರಿ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಇದು ಏನು ಕಷ್ಟವಲ್ಲ, ನಾವು ಇದನ್ನು ಈಗಾಗಲೇ ಸಣ್ಣ ಇಲ್ಲ ಮಾತಾಜಿ, ಪ್ರಮಾಣದಲ್ಲಿ ಹೃದಯವನ್ನು ಶುದ್ಧೀಕರಣ ಮಾಡುವವರೆಗೂ ಹೃದಯವನ್ನು ಶುದ್ಧೀಕರಣ ಮಾಡುವವರೆಗೂ ಕೇವಲ ಕಾನೂನಿನ ಸಹಾಯದಿಂದ ನೀವು ಅಪರಾಧ ಪ್ರವೃತ್ತಿಯನ್ನು ತಡೆಗಟ್ಟಲಾರಿರಿ. ಕಳ್ಳರಿಗೆ, ಕೊಲೆಗಡುಗರಿಗೆ ಕಾನೂನು ಗೊತ್ತೇ ಇದೆ, ಆದರೂ ಅವರು ಅಪರಾಧಗಳನ್ನು ಮಾಡುತ್ತಾರೆ. ಅವರ ಹೃದಯ ಮಲಿನವಾಗಿರುವುದೇ ಅದಕ್ಕೆ ಕಾರಣ. ಅಂತಹ ಹೃದಯಗಳನ್ನು ಶುದ್ಧೀಕರಿಸುವುದು ನಮ್ಮ ವಿಚಾರ ಎಂದು ಶೀಲ ಪ್ರಭುಪಾದರು ನೋಡಿದರು. ಬಹಳ ಕಷ್ಟದ ಕೆಲಸ ಸರ್ ಎಂಬುದಾಗಿ ಲೆಫ್ಟಿನೆಂಟ್ ಮುಸೀಂ ಪ್ರತಿಕ್ರಿಯಿಸಿದರು. ಇದು ಏನು ಕಷ್ಟವಲ್ಲ, ನಾವಿದನ್ನು ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಮಾಡುತ್ತಲೇ ಇದ್ದೇವೆ ಎಂದು ಪ್ರಭುಪಾದರು ಉತ್ತರಿಸಿದರು. ಇಲ್ಲಿ ಒಂದು ಸಮಸ್ಯೆ ಇದೆ. ಅಪರಾಧ ಏತಕ್ಕಾಗಿ ಸಂಭವಿಸುತ್ತದೆ, ಅದರ ನಿವಾರಣೆಗೆ ನಾವು ಏನು ಮಾಡಬೇಕೆಂಬುದು ನಮಗೆ ಗೊತ್ತಿದೆ. ನೀವು ಅದರ ಅನುಕೂಲವನ್ನು ಪಡೆಯಿರಿ. ಅಪರಾಧ ಏಕೆ ಸಂಭವಿಸುತ್ತದೆ? ಅವರು ನಾಸ್ತಿಕರಾಗಿದ್ದಾರೆ, ಆದ್ದರಿಂದ ಅಪರಾಧ ಮಾಡುತ್ತಿದ್ದಾರೆ. ಇದಕ್ಕೇನು ಮಾಡುವುದು? ಹರೇ ಕೃಷ್ಣ ಜಪ ಮತ್ತು ಪ್ರಸಾದದ ಸ್ವೀಕಾರ. ನಿಮಗೆ ನಮ್ಮ ಈ ಯೋಜನೆ ಒಪ್ಪಿಗೆಯಾದರೆ ನೀವು ನಮ್ಮೊಂದಿಗೆ ಸಹಕರಿಸಿ. ನೀವು ಸಹಕರಿಸದಿದ್ದರೂ ನಾವು ನಮ್ಮ ಕೆಲಸ ಮಾಡಿಯೇ ಮಾಡುತ್ತೇವೆ. ಬಡವನಾದ ಒಬ್ಬ ವೈದ್ಯ ಏನು ಮಾಡಬಲ್ಲ? ರೋಗಿಗಳಿಗೆ ಅವನು ಔಷಧ ಕೊಡುತ್ತಾನೆ, ಆದರೆ ಅವನಿಗೆ ಅನುಕೂಲ ಒದಗಿಸಿದರೆ ದೊಡ್ಡ ಆಸ್ಪತ್ರೆಯನ್ನೇ ಅವನು ತೆರೆದಾನು. ಇದೇ ನಮ್ಮ ಯೋಜನೆ. ನಾವು ಈಗಾಗಲೇ ಕೆಲಸ ಮಾಡುತ್ತಿದ್ದೇವೆ. ಅದಕ್ಕೆ ನಿಮ್ಮ ಸಹಕಾರವು ಒದಗಿದರೆ ನಾವು ಒಂದು ದೊಡ್ಡ ಆಸ್ಪತ್ರೆಯನ್ನು ತೆರೆಯುತ್ತೇವೆ. ಸಮಸ್ಯೆ ಬೃಹತ್ ಆಗಿ ಬೆಳೆದಿದೆ. ಇಲ್ಲವಾಗಿದ್ದರೆ ಈಗ ಏನು ಮಾಡುವುದು ಎಂದು ಅದರೇಕೆ ಉದ್ಗರಿಸುತ್ತಿದ್ದರು. ಇಲಿಯನಾಯ್ಸ್ ಪ್ರಾಂತ್ಯದ ಅಸೆಂಬ್ಲಿ ಸದಸ್ಯ ಜಾನ್ ಪೋರ್ಟರ್ ತಮ್ಮ ಪತ್ನಿಯೊಂದಿಗೆ ಬಂದು ಅಪರಾಧ ನಿವಾರಣೆಗೆ ಏನು ಮಾಡಬೇಕೆಂದು ಪ್ರಭುಪಾದರನ್ನು ಕೇಳಿದರು. ಜಾನ್ ಪೋರ್ಟರ್ ಅವರಿಗೆ ವ್ಯಕ್ತಿಯುಕ್ತವಾಗಿ ಆಧ್ಯಾತ್ಮಿಕದ ಜೀವನದ ಬಗ್ಗೆ ಆಸಕ್ತಿಯೂ ಇತ್ತು. ದೇವಾಲಯದಲ್ಲಿ ವಾಸ ಮಾಡದೆಯೇ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದು ಎಂದು ಶೀಲ ಪ್ರಭುಪಾದರು ಉತ್ತರಿಸಿದರು. ಹರೇ ಕೃಷ್ಣ ಜಪವನ್ನು ಪಠಿಸುವುದು ಅದಕ್ಕೆ ದಾರಿ. ನಾಮ ಜಪವನ್ನು ಎಲ್ಲಿ ಬೇಕಾದರೂ ಮಾಡಬಹುದು. ಜೊತೆಗೆ ಕೃಷ್ಣ ಪ್ರಜ್ಞಾ ಚಳವಳಿಯ ಉತ್ಕೃಷ್ಟ ಗ್ರಂಥಗಳನ್ನು, ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ ಬಯಸುವವನು ಅಭ್ಯಾಸ ಮಾಡಬೇಕು. ಮಿಸ್ಟರ್ ಪೋರ್ಟರ್ ಕೆಲವು ಕ್ರೈಸ್ತ ಧಾರ್ಮಿಕ ಸಂಗತಿಗಳನ್ನು ಕೃಷ್ಣ ಪ್ರಜ್ಞಾ ದೃಷ್ಟಿಯಿಂದ ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎಂದು ಕೂಡ ವಿಚಾರಿಸಿದರು. ಉದಾಹರಣೆಗೆ ಮೂಲ ಪಾಪ ಮತ್ತು ಮೋಕ್ಷ. ಶೀಲ ಪ್ರಭುಪಾದರು ತಾತ್ವಿಕ ಸಂಗತಿಗಳ ಬಗ್ಗೆ ಅಥವಾ ಎರಡು ಧರ್ಮಗಳ ತುಲನಾತ್ಮಕ ಅಧ್ಯಯನದ ಬಗ್ಗೆ ವಾದ ಬೆಳೆಸದೆ ದೇವರು ಅಥವಾ ದೇವರ ಪ್ರತಿನಿಧಿಗಳ ಬೋಧನೆಗಳನ್ನು ಚಾಚು ತಪ್ಪದೆ ಅನುಸರಿಸುವ ಅಗತ್ಯವನ್ನು ಒತ್ತಿ ಹೇಳಿದರು. ದೇವರನ್ನು ಅರ್ಥ ಮಾಡಿಕೊಳ್ಳುವುದೇ ಒಟ್ಟಿನಲ್ಲಿ ಮುಖ್ಯ ಎಂದು ನೋಡಿದರು. ಮಿಸ್ಟರ್ ಪೋರ್ಟರ್ ಅವರು ದೊಡ್ಡ ಕಟ್ಟಡವೊಂದನ್ನು ಕೃಷ್ಣ ಭಕ್ತರಿಗೆ ಕೂಡಿಸಲಿ ಬಿಡಲಿ. ಅವರು ಆಧ್ಯಾತ್ಮಿಕ ಜೀವನದ ಬಗ್ಗೆ ವಿನಯದಿಂದ ಪ್ರಭುಪಾದರನ್ನು ವಿಚಾರಿಸಿದರು. ಯಾರು ಶ್ರದ್ಧೆಯಿಂದ ವಿಚಾರಿಸಿದರು ಕೃಷ್ಣ ಪ್ರಜ್ಞೆಯ ಬಗ್ಗೆ ಪ್ರಭುಪಾದರು ಅವರಿಗೆ ವಿವರಣೆಯನ್ನು ನೀಡುತ್ತಿದ್ದರು. ಅಸೆಂಬ್ಲಿ ಹೋಯ್ತು ಮಾತಾಜಿ. ಬಂತು ನೋಡಿ ಮಾತಾಜಿ, ಸಾರಿ. ಸದಸ್ಯನಿರಲಿ ಅಥವಾ ಅಪರಾಧಿ ಇರಲಿ, ಶ್ರದ್ಧೆಯಿಂದ ವಿಚಾರಿಸಿದಾಗ ಚೈತನ್ಯ ಪ್ರಭುವಿನ ಕೃಪೆಯನ್ನು ಕರುಣಿಸಲು ಶೀಲ ಪ್ರಭುಪಾದರು ಯಾವಾಗಲೂ ಸಿದ್ಧರಿರುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಬೇರೆ ಯಾರು ಓದ್ತೀರಾ ಮಾತಾಜಿ?
ಮಂಜುಳಾ ಮಾತಾಜಿ, ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದಿ ಮಾತಾಜಿ. ಶ್ರೀಲ ಪ್ರಭುಪಾದರ ಶಿಕಾಗೋ ಸಂದರ್ಶನವು ದೇವಸ್ಥಾನದ ಅನೇಕ ಪ್ರಮುಖ ಕಾರ್ಯಕ್ರಮಗಳನ್ನು ಒಳಗೊಂಡಿತ್ತು. ಶ್ರೀಲ ಪ್ರಭುಪಾದರನ್ನು ನೋಡುವುದಕ್ಕಾಗಿಯೇ ತಮಾಲ ಕೃಷ್ಣ ಗೋಸ್ವಾಮಿ ಮತ್ತು ವಿಷ್ಣು ಜನಸ್ವಾಮಿ ಚಿಕಾಗೋಗೆ ಬಂದಿದ್ದರು. ಅವರ ರಾಧಾ ದಾಮೋದರ ಪ್ರವಾಸಿ ಸಂಕೀರ್ತನ ತಂಡಕ್ಕೆ 75 ಜನ ಹೊಸಬರು ಸೇರಿದ್ದರು. ಅವರಿಗೆ ಪ್ರಭುಪಾದರೇ ದೀಕ್ಷೆ ನೀಡಬೇಕೆಂಬುದು ಅವರಿಬ್ಬರ ಅಪೇಕ್ಷೆಯಾಗಿತ್ತು. ವಾರದ ಕೊನೆಯಲ್ಲಿ ಚಿಕಾಗೋದಲ್ಲಿ ಪ್ರಭುಪಾದರು ಒಂದು ರಥಯಾತ್ರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವವರಿದ್ದರು. ಪ್ರತಿದಿನ ಪ್ರಾತಃ ಕಾಲ ಇವಾನ್ಸ್ಟನ್ ದೇವಾಲಯದಲ್ಲಿ ಸೇರುತ್ತಿದ್ದ 100 ಜನ ಭಕ್ತರನ್ನು ಕುರಿತು ಪ್ರಭುಪಾದರು ಉಪನ್ಯಾಸ ಮಾಡುತ್ತಿದ್ದರು. ಅಜಾಮಿಳನ ಜೀವನ ಅವರ ಪ್ರವಚನದ ವಿಷಯವಾಗಿತ್ತು. ಪ್ರತಿದಿನವೂ ಪ್ರಭುಪಾದರು ಅಜಾಮಿಳನ ಚರಿತ್ರೆಯನ್ನು ವಿವರಿಸುತ್ತಿದ್ದರು. ಪಾಪಿ ಅಜಾಮಿಳನು ಸಾಯುವ ಸಮಯದಲ್ಲಿ ನಾರಾಯಣ ಎಂದು ದೇವರ ಹೆಸರನ್ನು ಹೇಳಿದ್ದರಿಂದ ಪಾಪಗಳಿಂದ ಪಾರಾಗಿದ್ದ. ಅಜಾಮಿಳನು ತನ್ನ ಮಕ್ಕಳಲ್ಲಿ ಒಬ್ಬನಿಗೆ ನಾರಾಯಣ ಎಂದು ನಾಮಕರಣ ಮಾಡಿದ ಬಗ್ಗೆ 4ನೇ ದಿನ ಬೆಳಿಗ್ಗೆ ಪ್ರಭುಪಾದರು ವಿವರಿಸಿದರು. ದೇವರ ಕೃಪೆಯಿಂದ ಅಜಾಮಿಳ ಪ್ರಾರಂಭದಲ್ಲೇ ಕೃಷ್ಣ ಪ್ರಜ್ಞೆಯ ಕಕ್ಷೆಗೆ ಬಂದಿದ್ದ ಮತ್ತು ದೀಕ್ಷೆಯನ್ನು ಪಡೆದಿದ್ದ. ಕೃಷ್ಣ ಆತನಿಗೊಂದು ಸಲಹೆ ನೀಡಿದ. ನೀನು ಒಂದು ಕೆಲಸ ಮಾಡು. ನಿನ್ನ ಕಿರಿಯ ಮಗನಿಗೆ ನಾರಾಯಣ ಎಂದು ಹೆಸರಿಡು. ಕಿರಿಯ ಮಗನ ಬಗ್ಗೆ ಸಾಮಾನ್ಯವಾಗಿ ಹೆಚ್ಚು ಮೋಹವಿರುತ್ತದೆ. ಆಗ ನೀನು ಸಹಜವಾಗಿಯೇ ನಾರಾಯಣ ನಾರಾಯಣ ಇಲ್ಲಿ ಬಾ, ನಾರಾಯಣ ಊಟ ಮಾಡು, ನಾರಾಯಣ ನೀರು ಕುಡಿ ಎಂದು ಹೇಳುತ್ತಾ ಇರುತ್ತೀಯ. ಹೀಗೆ ನೀನು ನಾರಾಯಣ ಜಪ ಮಾಡುತ್ತೀಯ. ಈ ಮಾತು ಹೇಳುತ್ತಾ ಶ್ರೀಲ ಪ್ರಭುಪಾದರು ಭಾವಾವಿಷ್ಟರಾದರು. ಮುಂದೆ ಅವರಿಗೆ ಮಾತಾಡುವುದೇ ಸಾಧ್ಯವಾಗಲಿಲ್ಲ. ಹಿಂದೆಯೂ ಕೆಲವು ಬಾರಿ ಹೀಗಾಗಿತ್ತು. ಅವರು ಸಮಾಧಿ ಭಾವದಲ್ಲಿದ್ದರು. ಇಡೀ ಕೊಠಡಿಯಲ್ಲಿ ಗಾಢ ಮೌನ ಆವರಿಸಿತ್ತು. ಪ್ರಭುಪಾದರು ತೀವ್ರವಾದ ಆಧ್ಯಾತ್ಮಿಕ ಭಾವಾವೇಶವನ್ನು ಅನುಭವಿಸುತ್ತಿರುವುದನ್ನು ಶಿಷ್ಯರು ಕಣ್ಣಾರೆ ಕಾಣಬಹುದಾಗಿತ್ತು. ಅವರ ಬಾಯಿಂದ ನಾರಾಯಣ ಎಂಬ ಶಬ್ದ ಬಂದಾಗ ಪ್ರಭುಪಾದರು ಭಗವಂತನೊಂದಿಗೆ ಮುಖಾಮುಖಿಯಾಗಿದ್ದಾರೆ. ಕೃಷ್ಣನನ್ನು ಅವರು ಪ್ರತ್ಯಕ್ಷ ಕಾಣುತ್ತಿದ್ದಾರೆ. ತನ್ನ ಶುದ್ಧ ಭಕ್ತನ ಬಗ್ಗೆ ತಾನು ಪ್ರೀತನಾಗಿರುವುದನ್ನು ಕೃಷ್ಣ ಅವರಿಗೆ ತೋರಿಸುತ್ತಿದ್ದಾನೆ ಎಂದು ಅನೇಕ ಭಕ್ತರಿಗೆ ಅನ್ನಿಸತೊಡಗಿತು. ಪ್ರಭುಪಾದರ ಬಗ್ಗೆ ಕೃಷ್ಣನು ನಿಜಕ್ಕೂ ತುಂಬಾ ಸುಪ್ರೀತನಾಗಿದ್ದನು. ಈ ಲೌಕಿಕ ಜಗತ್ತಿನಲ್ಲಿ ತಮ್ಮ ಚಳವಳಿಯ ವಿವರಗಳಲ್ಲಿ ಪ್ರಭುಪಾದರು ಪೂರ್ಣವಾಗಿ ತೊಡಗಿಕೊಂಡಿದ್ದರೂ ಕೂಡ ಕೃಷ್ಣ ಅವರೊಂದಿಗಿದ್ದನು. ಆಧ್ಯಾತ್ಮಿಕ ಜಗತ್ತಿನಿಂದ ಕೃಷ್ಣ ಪ್ರಭುಪಾದರಿಗೆ ಭರವಸೆ ನೀಡುತ್ತಿದ್ದನು. ಭಕ್ತರಿಗೆ ಈ ಚಳವಳಿಯು ಆಧ್ಯಾತ್ಮಿಕ ಜಗತ್ತಿನ ಅಸ್ತಿತ್ವವನ್ನು ಸ್ಥಿರೀಕರಣಗೊಳಿಸಿತ್ತು. ಪ್ರಭುಪಾದರು ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದವರಾದರೂ ಕೂಡ ಕೃಷ್ಣ ಪ್ರಜ್ಞೆ ಪ್ರಸಾರಕ್ಕೋಸ್ಕರ ಈ ಲೌಕಿಕ ಜಗತ್ತಿಗೆ ಬಂದಿದ್ದಾರೆಂಬುದು ಅವರಿಗೆ ಸ್ಪಷ್ಟವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಈಗ ಪ್ಯಾರಾಗ್ರಾಫ್ ಕೃಷ್ಣ. ಮಾತಾಜಿ. ಹಾ, ಮಾತಾಜಿ. ಬಹಳಷ್ಟು ಜನ ಶಿಷ್ಯರು ಹೊಸದಾಗಿ ಓದಿ ಮಾತಾಜಿ. ಸಾರಿ, ಓದಿ ಮಾತಾಜಿ. ಶಿಷ್ಯರು ಹೊಸದಾಗಿ ಕೃಷ್ಣ ಪ್ರಜ್ಞೆಯ ಚಳವಳಿಗೆ ಸೇರಿದವರಾಗಿದ್ದ ಕಾರಣ ಅವರಿನ್ನೂ ಭೌತಿಕ ಜಗತ್ತಿಗೆ ಅಂಟಿಕೊಂಡಿದ್ದರು ಮತ್ತು ಅಧ್ಯಾತ್ಮದ ದರ್ಶನ ಅವರಿಗಿರಲಿಲ್ಲ. ಆದರೆ ಈಗ ಶ್ರೀಲ ಪ್ರಭುಪಾದರ ಭಾವ ಸಮಾಧಿಯ ಮೂಲಕ ಆಧ್ಯಾತ್ಮಿಕ ಜಗತ್ತನ್ನು ದರ್ಶಿಸುವುದು ಅವರಿಗೆ ಸಾಧ್ಯವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂಷನ್ ಮಾಡೋದ ಮಾತಾಜಿ? ಇದೊಂದು ಪೇಜ್ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಹಾ, ಓಕೆ ಆಮೇಲೆ ಮಾತಾಜಿ. ಬೈಬಿಟ್ರೆ ಓದೋಣ. ಓಕೆ. ಒಂದೇ 82 ಅಲ್ವಾ? ಎಸ್ ಮಾತಾಜಿ. 81 ಒಂಚೂರು ಹಾಕಿ ಮಾತಾಜಿ. ಒಂದು ಸಾಕು. ಥ್ಯಾಂಕ್ ಯು. ನಿನ್ನೆ ನಾವು ಒಂದು ನಿಮಿಷ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಕೊತೀನಿ. ನಿನ್ನೆ ನಾವು ನೋಡಿದ್ವಲ್ವಾ, ಪ್ರಭುಪಾದರು ಅವ್ರ ಶಿಷ್ಯಂದ್ರ ಜೊತೆ ಹೇಗೆ ಕೃಷ್ಣ ಪ್ರಜ್ಞೆನ ಪ್ರತಿಯೊಬ್ಬರಿಗೂ ಕೊಡಬೇಕು, ನಾವೆಲ್ಲ ಹೇಗೆ ಪತಿತರು, ಏನ್ ತಪ್ಪು ಮಾಡ್ತಾ ಇದೀವಿ ಅಂತೆಲ್ಲ ಅವರು ಹೇಳಿ, ಆಮೇಲೆ ಆ ಪ್ರೆಸ್ ರಿಪೋರ್ಟರ್ಸ್ಗೂ ಹೇಳ್ತಾರೆ ಅಲ್ವಾ, ಎಲ್ಲಿ ತಪ್ಪಾಗಿದೆ, ಯಾವ್ಯಾವ ಜಾಗದಲ್ಲಿ ನಾವು ನಮಗೋಸ್ಕರ ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ಕೋತಾ ಇದ್ದೀವಿ ಅಂತೆಲ್ಲ, ಅದನ್ನ ಹೇಗೆ ಸರಿಪಡಿಸ್ಬೇಕು ಅಂತೆಲ್ಲ. ಸೊ ಅದನ್ನೇ ಮುಂದುವರಿಸ್ಕೊಂಡು ಇವತ್ತು ಮತ್ತೆ ಇನ್ನಷ್ಟು ಜನಗಳ ಹತ್ರ ಮಾತಾಡ್ತಾ ಇದ್ದಾರೆ. ಮಾತಾಜಿ ಮೇಲ್ ಮಾಡ್ತೀರಾ?
ಥ್ಯಾಂಕ್ ಯು. ಪ್ರಭುಪಾದರು ಮತ್ತೆ ನಡುವೆ ಮಾತನಾಡಿದರು. ಪ್ರತಿಭಟನಾ ಸಭೆಗಳು ನಡೆಯುತ್ತವೆ, ಮೆರವಣಿಗೆಗಳು ನಡೆಯುತ್ತವೆ. ಒಟ್ಟಿನಲ್ಲಿ ಮತದಾರರನ್ನು ತೃಪ್ತಿಗೊಳಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಮತದಾರರ ದೊಡ್ಡ ಸಮೂಹವನ್ನು ಹೇಗೆ ತೃಪ್ತಿಪಡಿಸಬೇಕೆಂದು ನಾಯಕರಿಗೂ ತಿಳಿಯುವುದಿಲ್ಲ. ಕತ್ತೆಗಳು ಅವರಿಗೇನು ತಿಳಿಯುತ್ತದೆ? ಅಂದ್ರೆ ಇವಾಗ ಎಲೆಕ್ಷನ್ ಟೈಮಲ್ಲಿ ಅವರು ಲೀಡರ್ಸು ಒಂದಷ್ಟು ಕೊಟ್ಟಿರ್ತಾರಲ್ವ ಆಶ್ವಾಸನೆಗಳು, ಅದರಲ್ಲಿ ಎಷ್ಟು ಈಡೇರಲ್ವೋ ಯಾರಿಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿರಲ್ಲ ಆಕ್ಚುಲಿ. ಸೊ ಹಾಗಾಗಿ ಅವ್ರು ಎಲ್ಲ ಮಾಡೋದೆಲ್ಲನೂ ವೋಟ್ ಬರ್ಲಿ ಅಂತಾನೆ. ಸೊ ಹಾಗಾಗಿ ಯಾವ ವೋಟ್ ಹಾಕೋರ್ಗು ಅವ್ರು ತೃಪ್ತಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಮಾಡೋದು ಅವ್ರ ತೃಪ್ತಿಗೋಸ್ಕರ, ಅವ್ರ ಇಂಡಿಯಾ ತೃಪ್ತಿಗೋಸ್ಕರ ಅಂತ. ಅವರೆಲ್ಲ ಕತ್ತೆಗಳ ತರ, ಅವ್ರಿಗೇನು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸುಮ್ಮನೆ ದುಡಿತಾರೆ, ದುಡ್ಡು ಮಾಡ್ಕೋತಾರೆ ಅಂತ. ಅವ್ರನ್ನ ಕತ್ತೆಗಳನ್ನ ನಾನು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದೇನೆ. ಹಾಗೆ ಹೇಳ್ತಾನೆ ಇದ್ದಾರೆ, ಕತ್ತೆಗಳು, ನಾಯಿಗಳು, ಹಂದಿಗಳ ತರ ನಾವು ಜೀವನ ಮಾಡ್ತಾ ಇದೀವಿ ಅಂತ. ಕೊನೆಗೆ ಒಂದು ಸೆಕೆಂಡ್, ದೊಡ್ಡ ಸಮೂಹ ಆಯ್ತಲ್ವಾ ಇದು. ನಾವೀಗ ಏನು ಮಾಡೋಣ? ನಾವೇನ್ ಮಾಡ್ಬೇಕು ಇದಕ್ಕೆ? ಇದು ಪರಿಹಾರ ಏನು, ಸೊಲ್ಯೂಷನ್? ಮಾತಾಡಿ, ಸ್ಕ್ರೀನ್ ಹೋಯ್ತು. ಸಾರಿ ಮಾತಾಡಿ. ಪರವಾಗಿಲ್ಲ. ಇದೇ ಪ್ರಾರಂಭ. ಈ ಸಮಸ್ಯೆಗಳನ್ನು ಕಿತ್ತು ತಿನ್ನುತ್ತವೆ. ಮಾಡುವುದು ಏನನ್ನು? ಇದೇ ಪ್ರಾರಂಭ. ಇವರು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸದೆ ಹೋದರೆ ಇಡೀ ಜಗತ್ತೇ ಗೊಂದಲಪೂರ್ವಕವಾಗಿ ಬಿಡುತ್ತದೆ. ಅಂದ್ರೆ ಮನುಷ್ಯ ಇವಾಗ ಇಂಥವರೆಲ್ಲ ಕೃಷ್ಣ ಪ್ರಜ್ಞೆ ತಗೊಳ್ದೇ ಇದ್ರೆ ಹೋಲ್ ಪ್ರಪಂಚನೇ ಗೊಂದಲ ಆಗೋಗುತ್ತೆ. ಅಂದ್ರೆ ಗಡಿಬಿಡಿ ಗಿಜಿಬಿಜಿ ಆಗೋಗುತ್ತೆ, ಯಾವುದಕ್ಕೂ ಸೊಲ್ಯೂಷನ್ನೇ ಸಿಗೋದಿಲ್ಲ ಅಂತ. ಸೊ ಹಾಗಾಗಿ ಹೇಳ್ತಾ ಇದ್ದಾರೆ, ಬೋಧನೆಗೆ ಇದು ತಕ್ಕ ಸಮಯ. ಇಂಥ ಟೈಮಲ್ಲಿ ನಾವೇನ್ ಮಾಡ್ಬೇಕು? ಒಳ್ಳೇದನ್ನ ಕೊಡ್ಬೇಕು. ಒಳ್ಳೇದು ಅಂದ್ರೆ ಯಾವುದು? ಕೃಷ್ಣ ಪ್ರಜ್ಞೆ. ಸೊ ಕೃಷ್ಣ ಪ್ರಜ್ಞೆ ಕೊಟ್ಟಾಗ ಮನುಷ್ಯರಿಗೆ ಏನ್ ಮಾಡ್ತಾ ಇದ್ದೀನಿ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ಅವ್ರಿಗೆ ವಿವೇಚನೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಈಗಷ್ಟೇ ಯೋಚಿಸತೊಡಗಿದ್ದಾರೆ. ಇಂದ್ರಿಯ ತೃಪ್ತಿಗಾಗಿ ಕಣ್ಣು ಮುಚ್ಚಿಕೊಂಡು ಓದುತ್ತಿದ್ದವನು ಈಗ ಏನು ಮಾಡುವುದೆಂಬ ಘಟ್ಟಕ್ಕೆ ಮುಟ್ಟಿದ್ದಾರೆ. ಅಂದ್ರೆ ಅವ್ರವ್ರ ಇಂದ್ರಿಯ ತೃಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಯಾವಾಗ ಅದು ಒಂಥರ ಪೀಕ್ಗೆ ಹೋಯ್ತೋ ಏನ್ ಮಾಡ್ಬೇಕು ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಅಂತ. ಇದು ಬೋಧನೆಗೆ ಸರಿಯಾದ ಅವಕಾಶ. ಪರಿಹಾರ ಸೂಚಿಸುವುದು ನಮ್ಮಿಂದ ಮಾತ್ರ ಸಾಧ್ಯ. ಸೊ ಯಾರಿಗೆ ಪರಿಹಾರ ಕೊಡಕ್ಕಾಗತ್ತೆ ಅವರು ಬೋಧನೆ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಶ್ರೀಲ ಪ್ರಭುಪಾದರು ದೊಡ್ಡ ವೈಷ್ಣವರು. ಅವರು ಚೈತನ್ಯ ಮಹಾಪ್ರಭುಗಳ ಇದು ಮೆಸೆಂಜರ್ ಅವರು ಆಕ್ಚುಲಿ. ಹಾಗಾಗಿ ಕಮಾಂಡರ್ ಇನ್ ಚೀಫ್ ಅಂತಾರಲ್ಲ ಹಾಗೆ. ಸೊ ಅವರು ಬೋಧನೆ ಮಾಡಿದ್ರೆ ಕೇಳ್ತಾರೆ ಅಂತ. ಭಗವದ್ಗೀತೆಯಲ್ಲಿ ಇದೆಯಲ್ಲ, ಎದ್ದೆದ್ದಾಚರಿತಿ ಶ್ರೇಷ್ಠ ತತ್ತದ್ದೇವೇ ತರೋಜನ ಅಂತ. ದೊಡ್ಡವ್ರು ಯಾರು ಯಾವ ತರ ಮಾಡ್ತಾರೋ ಅದನ್ನೇ ಎಲ್ಲರೂ ಫಾಲೋವರ್ಸು ಆಚರಣೆ ಮಾಡ್ತಾರೆ ಅಂತ. ಹಾಗೆ ಪರಿಹಾರ ಸೂಚಿಸಬಲ್ಲ ಯಾವುದೇ ಗುಂಪು ಅಥವಾ ವ್ಯಕ್ತಿ ಜಗತ್ತಿನಲ್ಲೇ ಇಲ್ಲ. ಅಂದ್ರೆ ಯಾರೂ ಸೊಲ್ಯೂಷನ್ ಕೊಡಕ್ಕೆ ರೆಡಿ ಇಲ್ಲ. ಸುಮ್ಮನೆ ಅವ್ರ ಪಾಡ್ಗವ್ರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೋಲ್ ಪ್ರಪಂಚದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಿಂದ ಮಾತ್ರ ಸಾಧ್ಯ. ಪ್ರಭುಪಾದರು ಹೇಳ್ತಾರೆ, ನಮ್ಮಿಂದ ಮಾತ್ರ ಅದು ಸಾಧ್ಯ ಆಗೋದು. ತಿಳುವಳಿಕೆ ಬರಲಿ ಮತ್ತು ಈ ಮಾರ್ಗದಲ್ಲಿ ನಡೆಯಲಿ. ಈಗ ಎಲ್ಲ ಸನ್ಯಾಸಿಗಳಿಗೂ ಬೋಧನೆಗೆ ತಕ್ಕ ಅವಕಾಶ ದೊರೆತಿದೆ. ಅಂದ್ರೆ ಎಲ್ಲರೂ ಒಂದು ಒಳ್ಳೆ ಮಾರ್ಗಕ್ಕೆ ಬರಬೇಕು ಅನ್ನೋದೇ ಪ್ರಭುಪಾದರ ಇಚ್ಛೆ ಆಗಿರುತ್ತೆ. ಶಿಕಾಗೋನಲ್ಲಿ ಇವಾನ್ಸ್ಟನ್ ಪ್ರದೇಶದಲ್ಲಿ ಇಸ್ಕಾನ್ ಇರೋದು ಇವಾನ್ಸ್ಟನ್ ಅನ್ನೋ ಊರಲ್ಲಿ, ಶಿಕಾಗೋ ಸ್ಟೇಟಲ್ಲಿ. ಇದು ಶಿಕಾಗೋ ಸಿಟಿಲಿ. ಪ್ರಭುಪಾದರು ಜುಲೈ 4ನೇ ತಾರೀಕು ಅಲ್ಲಿಗೆ ಬಂದಾಗ ಇವಾನ್ಸ್ಟನ್ ಮೇಯರ್ ಎಡ್ಗರ್ ವೆನ್ಮನ್ ಜೂನಿಯರ್ ಪ್ರಭುಪಾದರನ್ನು ಕಾಣಲು ಬಂದರು. ಅವರು ಆ ಲೋಕಲ್ ಪ್ರದೇಶದ ಮೇಯರು ನೋಡಕ್ ಬರ್ತಾರೆ ಇವ್ರನ್ನ. ತಕ್ಷಣವೇ ಪ್ರಭುಪಾದರ ಅಪರಾಧದ ಬಗ್ಗೆ ಟೈಮ್ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನದ ಬಗ್ಗೆ ಅವರ ಗಮನ ಸೆಳೆದರು. ಅವರು ಪ್ರಭುಪಾದರು ಹಿಂದೆ ನಿನ್ನೆ ನೋಡಿದ್ವಲ್ವಾ ಟೈಮ್ಸ್ ಮ್ಯಾಗಝೀನಲ್ಲಿ ಅವ್ರು ಬರೆದಿರೋದು. ಸೊ ಹಾಗಾಗಿ ಆ ಅಪರಾಧ ಬಗ್ಗೆ ಇವ್ರಿಗೂ ಹೇಳ್ತಾರೆ, ಇವಾನ್ಸ್ಟನ್ ಅನ್ನೋರ್ಗೆ. ಸಾರಿ ಅಲ್ಲ, ವೆನ್ಮನ್ಗೆ ಹೇಳ್ತಾರೆ. ಇದಕ್ಕೆ ಪರಿಹಾರ ಪ್ರಥಮ ದರ್ಜೆ ಮನುಷ್ಯರನ್ನು ತಯಾರು ಮಾಡುವುದು ಹೇಳಿದರು. ಅಂದ್ರೆ ವೈಷ್ಣವರನ್ನ ತಯಾರು ಮಾಡೋದು ಅಂತ ಹೇಳ್ತಾರೆ ಇದಕ್ಕೆ ಸೊಲ್ಯೂಷನ್. ಮೇಯರ್ಗೆ ವೇದಕಾಲೀನ ಸಮಾಜದ 4 ವರ್ಣಗಳ ಪರಿಚಯ ಮಾಡಿಕೊಟ್ರು. ಮೇಯರ್ಗೆ ಅವರು ಈ ದೇಶದವ್ರಲ್ವಾ. ಸೊ ಹಾಗಾಗಿ ಅವ್ರಿಗೆ ಅವ್ರ ಧರ್ಮ ಏನಿರುತ್ತೋ ಅದನ್ನ ನೋಡ್ಕೋತಿರ್ತಾರೆ. ಸೊ ಇವಾಗ ವರ್ಣಾಶ್ರಮ ಧರ್ಮ ಕೃಷ್ಣ ಹೇಳಿರೋ ಥರ ಅದನ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಈಗ ಇಡೀ ಸಮಾಜವೇ 4ನೇ ಸ್ತರಕ್ಕೆ ಬಂದು ಕುಳಿತಿದೆ. ಈಗೆಲ್ಲ ಕಮ್ಮಿ ಆಗ್ಬಿಟ್ಟು ಈ ಲೆವೆಲ್ಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, 4th ಲೆವೆಲ್ಗೆ ಅಂತ. ಅದೇ ಸಮಾಜದ ಕೆಳಸ್ತರ. ಹಾಗಾಗಿ ಇಡೀ ಸಮಾಜವೇ ಭಯಂಕರ ಕುಸಿತದಲ್ಲಿದೆ. ಸೊ ಈಗ ಫುಲ್ ಎಲ್ಲ ಕೆಳಗೆ ಬಂದ್ಬಿಟ್ಟಿದೆ. ನಾವು ಇದನ್ನ ಮೇಲೆತ್ತಬೇಕು, ಎಲ್ಲರೂ ಸರಿ ಮಾಡಬೇಕು ಅನ್ನೋದೇ ಪ್ರಭುಪಾದರ ಉದ್ದೇಶ ಆಗಿರುತ್ತೆ. ಮೊದಲ ದರ್ಜೆಯ ಮತ್ತು 2ನೇ ದರ್ಜೆಯ ಜನರನ್ನು ತಯಾರು ಮಾಡುವುದಷ್ಟೇ ಈಗ ಉಳಿದಿರುವ ಏಕೈಕ ಕೆಲಸ. ಒಂದೇ ಒಂದು ಕೆಲಸ ಏನಪ್ಪಾ ಅಂದ್ರೆ
ಈ ನಾಲ್ಕನೇ ಲೆವೆಲಲ್ಲಿ ಇರೋರನ್ನ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆವೆಲ್ಗೆ ತರಬೇಕು ಅಂತ. ನಾವು ಈವರೆಗೆ ಯಶಸ್ಸು ಗಳಿಸಿಲ್ಲ, ಅಂದರೆ ನಮಗೆ ಇನ್ನೂ ಯಶಸ್ಸು ಸಿಕ್ಕಿಲ್ಲ. ಆದುದರಿಂದ ಏನಾದರೂ ಹೊಸ ದಾರಿಯನ್ನು ಹುಡುಕಬೇಕು ಎಂದು ಮೇಯರ್ ವೆನ್ಮನ್ ಕೂಡ ನುಡಿದರು. ಅವರು ಹಾಗೆ ಅಂತಾರೆ, ಹೌದು ನೋಡ್ತಾ ಇದ್ದೀವಿ. ಸೊ ಸ್ವಲ್ಪ ಯಾವುದ್ರಲ್ಲೂ ನಮಗೆ ಪ್ರೋಗ್ರೆಸ್ ಆಗಿಲ್ಲ. ಸೊ ನೋಡಬೇಕು ಬೇರೆ ಏನಾರು ರೂಟ್ಸು ಅಂತ ಹೇಳ್ತಾರೆ. ಸುಮಾರು ಅರ್ಧ ಗಂಟೆ ಸಂಭಾಷಣೆ ನಡೆಸಿದ ಮೇಲೆ ಶ್ರೀಲ ಪ್ರಭುಪಾದರು ಒಂದು ಧೈರ್ಯದ ಬೇಡಿಕೆಯನ್ನು ಮೇಯರ್ ಮುಂದೆ ಮಂಡಿಸಿದರು. ಮೊದಲೇ ಶಿಕಾಗೋದ GBC ಕಾರ್ಯದರ್ಶಿ ಜಗದೀಶರು ಮುನ್ಸಿಪಾಲಿಟಿಗೆ ಸಂಬಂಧಿಸಿದ ಒಂದು ಕಟ್ಟಡ ಖಾಲಿ, ಅಂದರೆ ಅವರು ಲೋಕಲ್ ಮುನ್ಸಿಪಲ್ ಇರ್ತಾರಲ್ಲ, ಅಲ್ಲಿ ಇಂಡಿಯನ್ ಇರ್ತಾರೆ ಜಗದೀಶ್ ಅನ್ನೋರು. ಅವ್ರು ಪ್ರಭುಪಾದರಿಗೆ ಹೇಳ್ತಾರೆ, ಈ ಬಿಲ್ಡಿಂಗ್ ಖಾಲಿ ಇದೆ, ಇವ್ರನ್ನ ಕೇಳಿ. ಮೇಯರ್ ಎಲ್ಲ ಸ್ಯಾಂಕ್ಷನ್ ಮಾಡೋದಲ್ವಾ, ಸೊ ಕೇಳಿ ಇವ್ರನ್ನ ಅಂತ ಹೇಳ್ತಾರೆ. ಅಂದರೆ ಲೀಸ್ಗೆ, ದತ್ತಿ ಅಂದರೆ ಲೀಸು. ಮಾತಾಜಿ ಮೇಲ್ ಮಾಡ್ತೀರಾ? ಥ್ಯಾಂಕ್ ಯು. ದತ್ತಿ ಅವ್ರು ಕೇಳಿ ಕೊಡಿಸ್ತಾರೋ ಏನೋ ಅಂತ ಹೇಳ್ತಾರೆ. ಅದಕ್ಕೆ ಮೇಯರ್ ಅವರಿಗೆ ಅದಕ್ಕೆ ಮೊದಲೇ ಕೃಷ್ಣ ಪ್ರಜ್ಞೆ ಅಪರಾಧವನ್ನು ಮತ್ತು ಮಾದಕ ದ್ರವ್ಯ ವ್ಯಸನವನ್ನು ನಿಲ್ಲಿಸಬಲ್ಲದೆಂಬುದೊಂದು ಪ್ರಭುಪಾದರು ವಿವರಿಸಿದ್ರು. ಅಂದರೆ ಮುಂಚೆನೇ ಪ್ರಭುಪಾದರು ಅವ್ರನ್ನ ಮೆಂಟಲಿ ತಯಾರು ಮಾಡಿಬಿಟ್ಟಿರ್ತಾರೆ. ಏನಂತಂದರೆ ಇದು ಹೇಗೆ, ಇದು ಅಪರಾಧ ಅಂದ್ರೆ ಏನು, ಅದನ್ನು ಹೇಗೆ ನಿಲ್ಲಿಸೋದು ಅಂತೆಲ್ಲ ಅವ್ರಿಗೆ ಹೇಳ್ಬಿಟ್ಟು, ಆಮೇಲೆ ಇದು ಇಂಟಾಕ್ಸಿಕೇಷನ್ನು, ಆಮೇಲೆ ಇದು ಡ್ರಗ್ಸ್ ಎಲ್ಲ ಇದೆಯಲ್ಲ, ಇದನ್ನು ಹೇಗೆ ನಿಲ್ಸಕ್ಕೆ ಸಾಧ್ಯ ಅಂತ ಮುಂಚೆನೇ ಹೇಳಿರ್ತಾರೆ. ಸೊ ಈ ಬಿಲ್ಡಿಂಗ್ ನಮ್ಗೆ ಲೀಸಿಗೆ ಕೊಡ್ತೀರಾ ಅಂತ ಕೇಳ್ತಾರೆ. ಈಗ ಹರೇ ಕೃಷ್ಣ ಮತ್ತು ಪರ್ಯಾಯ ಸಂಸ್ಕೃತಿ ಎಂಬ ಕೃತಿಯ ಕರ್ತೃವಾದ ಡಾಕ್ಟರ್ ಜೂಡಾ ಅವರ ಪತ್ರವೊಂದನ್ನು ಓದುವಂತೆ ಹರಿಕೇಶರಿಗೆ ಪ್ರಭುಪಾದರು ಸೂಚಿಸಿದರು. ಡಾಕ್ಟರ್ ಜೂಡಾ ಅನ್ನೋರು ಒಂದು ಆರ್ಟಿಕಲ್ ಬರೆದಿರ್ತಾರೆ, ಲೆಟರು. ಅದನ್ನು ಓದಿ ಅಂತ ಅವ್ರ ಪ್ರಭುಪಾದ ಶಿಷ್ಯ ಹರಿಕೇಶ್ ಅವ್ರಿಗೆ ಹೇಳ್ತಾರೆ. ಪತ್ರದಲ್ಲಿ ಜೂಡಾ ಅವರು ಕೃಷ್ಣ ಪ್ರಜ್ಞೆಯು ಹೇಗೆ ಮಾದಕ ದ್ರವ್ಯ ವ್ಯಸನಿಗಳಾದ ಹಿಪ್ಪಿಗಳನ್ನು ಕೃಷ್ಣ ಮತ್ತು ಮಾನವ ಸಮಾಜದ ಪ್ರೀತಿಯ ದಾಸರನ್ನಾಗಿ ಪರಿವರ್ತಿಸುತ್ತದೆ ಎಂಬುದನ್ನು ಮೆಚ್ಚುಗೆ ದನಿಯಲ್ಲಿ ವಿವರಿಸಿದರು. ಈ ಜೂಡಾ ಅನ್ನೋರು ಏನು ಮಾಡಿರ್ತಾರೆ, ಅವ್ರಿಗೆ ಪ್ರಭುಪಾದರು ಎಲ್ಲ ಹೇಳಿರೋದ್ರಿಂದ ಕೃಷ್ಣ ಪ್ರಜ್ಞೆ ಅಂದರೆ ಏನು, ಇದರಿಂದ ಹೇಗೆ ಮಾದಕ ದ್ರವ್ಯ ತಗೊಂಡು ಅವ್ರು ಒಳ್ಳೆ ಡಿಸ್ಟ್ರೆಸ್ ಆಗಿ ಹಿಪ್ಪಿಗಳ ಥರ, ಪ್ರಭುಪಾದರು ಇಲ್ಲಿ ಬಂದಾಗ ಫುಲ್ ಹಿಪ್ಪಿಗಳದೇ ಇದು ಕಂಟ್ರಿ ಆಗೋಗಿತ್ತಲ್ಲ, ಸೊ ಅವ್ರನ್ನ ಹ್ಯಾಪಿ ಆಗಿ ಮಾಡಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಅಂಥವ್ರನ್ನ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಪರಿವರ್ತಿಸಿದೆ. ಹೇಗೆ ಪರಿವರ್ತಿಸಿದ್ರೆ ಕೃಷ್ಣನ ದಾಸರನ್ನಾಗಿ, ಯಾಕೆಂದ್ರೆ ಅವ್ರಿಗೆ ಗೊತ್ತಾಯಿತು ಎಲ್ಲಿ ಅವ್ರಿಗೆ ನಿಜವಾದ ಆನಂದ ಸಿಗುತ್ತೆ ಅಂತ. ಸೊ ಹಾಗೆ ಅದನ್ನೆಲ್ಲ ಮೆಚ್ಚಿಕೊಂಡು ಬರೆದಿರ್ತಾರೆ ಲೆಟರಲ್ಲಿ, ಅದನ್ನು ಓದಿ ಅಂತ ಹೇಳ್ತಾರೆ. ಅಪರಾಧಗಳನ್ನು, ಮಾದಕ ದ್ರವ್ಯ ವ್ಯಸನವನ್ನು ನಾವು ನಿಲ್ಲಿಸಬಲ್ಲೆವು. ಇದನ್ನೆಲ್ಲ ನಾವು ನಿಲ್ಲಿಸ್ತೀವಿ. ನಾವು ಕೆಲಸ ಮಾಡುವುದಕ್ಕೆ ಒಂದು ಜಾಗವನ್ನು ನೀವು ಒದಗಿಸುವ, ನಾವು ಸೊಲ್ಯೂಷನ್ ಕೊಡ್ತೀವಿ, ನಮಗೊಂದು ವರ್ಕ್ ಮಾಡೋದಕ್ಕೆ ಒಂದು ಪ್ಲೇಸ್ ಬೇಕು, ಹಾಗಾಗಿ ಇದನ್ನು ಕೊಡಿ ಅಂತ ಕೇಳ್ತಾರೆ. ಪ್ರಭುಪಾದರು ಕೇಳಿದರು. ಪ್ರಭುಪಾದರ ಮನವಿಗೆ ಮೇಯರ್ ಒಪ್ಪಿಗೆ ನೀಡಿದಾಗ ಪ್ರಭುಪಾದರು ತಾವು ಇಚ್ಛಿಸುವ ಜಾಗ ಯಾವುದೆಂದು ಕೇಳಿದರು. ಹೌದು, ಯಾವ ಜಾಗ ಕೇಳ್ತಿದ್ದೀರಾ ಅಂತ ಹೇಳ್ತಾರೆ. ಅಲ್ಲಿ ಕಾಣಿಸ್ತಾ ಇರೋ ಮನೆ ಕೊಡಿ, ಮೆರಿವುಡ್, ಆ ಮನೆಯ ಬಗ್ಗೆ ನಿಮಗೆ ಗೊತ್ತೇ ಅಂತಾರೆ. ಮೆರಿವುಡ್ ಅನ್ನೋ ಇನ್ನೊಬ್ರು ಮನುಷ್ಯರು. ಮೇಯರ್ ಉತ್ತರಿಸಿದ, ಅವ್ರ ಅಸಿಸ್ಟೆಂಟ್ ಇರಬೇಕು. ಮೇಯರ್ ಉತ್ತರಿಸಿದರು, ಇವಾನ್ಸ್ಟನ್ನ ಹೊಸ ನಗರ ಭವನ ಇದು. ಇವಾನ್ಸ್ಟನ್ ಊರದು. ಈಗ ಪ್ರಭುಪಾದ ಸ್ವಲ್ಪ ಹಿಂಜರಿದರು. ಆಗ ಪ್ರಭುಪಾದರು ಸ್ವಲ್ಪ ಮೇಯರ್ ಇವರಿಗೆ ಈವರೆಗೆ 9 ಬೇರೆ ಬೇರೆ ಸ್ಥಳಗಳಲ್ಲಿ ಹರಿದು ಹಂಚಿ ಹೋಗಿದ ನಗರ ಕಚೇರಿಗಳು ಇನ್ನು ಮುಂದೆ ಈ ದೊಡ್ಡ ಕಟ್ಟಡದಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತವೆ ಎಂದು ವಿವರಿಸುತ್ತಿದ್ದರು. ಸೊ ಈ ದೊಡ್ಡ ಬಿಲ್ಡಿಂಗು, ಇದರಲ್ಲೆಲ್ಲನೂ ಇಂಡಿವಿಜುವಲ್ ಸಣ್ಣದೆಲ್ಲ ಕಚೇರಿಗಳು, ಇದು ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಅದೆಲ್ಲ ಒಟ್ಟಿಗೆ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ಪ್ರಭುಪಾದರು ನುಡಿದರು, ನಗರ ಸೇವೆ ಮಾಡಬೇಕಾದ್ದೆ, ಆದರೆ ಅಪರಾಧಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಹೌದು, ಟೌನ್ನೆಲ್ಲ ನಾವು ಡಿಸಿಪ್ಲಿನ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೋಬೇಕಂದ್ರೆ ಮಾಡಬೇಕು ನಗರ ಸೇವೆನು, ಆದರೆ ಅಪರಾಧ ಮಾಡೋರ್ದು ನಂಬರು ದಿನ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಆದುದರಿಂದ ಅಪರಾಧವನ್ನು ತಡೆಯುವುದು ಹೆಚ್ಚು ಮುಖ್ಯ. ಮೇಯ್ನ್ ಅಂದರೆ ನಾವು ಅದನ್ನು ಹೇಗೆ ಸ್ಟಾಪ್ ಮಾಡಬೇಕು ಅನ್ನೋದು. ನೀವು ಈ ಕಟ್ಟಡವನ್ನು ನಮಗೇಕೆ ಒಪ್ಪಿಸಬಾರದು, ಈ ಬಿಲ್ಡಿಂಗ್ ನಮ್ಗೆ ಯಾಕೆ ಕೊಡಬಾರ್ದು ಅಂತ ಇನ್ನೊಂದ್ಸಲ ಮತ್ತೆ ಕೇಳ್ತಾರೆ. ಆದರೆ ಈ ಮೇಯರ್ ಏನು ಮಾಡ್ತಾರೆ, ಅವ್ರ ಹತ್ರ ಫುಲ್ ಪವರ್ ಇರೋದಿಲ್ಲ, ಅವ್ರ ಹೈಯರ್ ಅಥಾರಿಟೀಸ್ನ ಕೇಳಬೇಕಾಗಿರುತ್ತಲ್ಲ. ಆಯ್ತು, ನಿಮಗೆ ಈ ವಿಚಾರ ಮಾತಾಡ್ತೀನಿ ಅಂದ್ಬಿಟ್ಟು ಮೆತ್ತಿಗೆ ಅವರು ಜಾರ್ಕೊಂಡ್ಬಿಡ್ತಾರೆ. ಪ್ರಭುಪಾದರು ಹೇಳಿದರು, ಅಧಿಕಾರಿಗಳ ಸಹಕಾರದಿಂದ ನಮಗೆ ಒಳ್ಳೆಯ ಜಾಗ ಒಂದು ಸಿಕ್ಕರೆ ನಾವು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡುತ್ತೇವೆ. ನಿಮ್ಮಂಥ ಅಫಿಷಿಯಲ್ಸ್ ಇಂದ
ಗೌರ್ಮೆಂಟ್ ಅಫಿಷಿಯಲ್ಸ್ ಇಂದ ನಮ್ಗೆ ಒಳ್ಳೆ ಬಿಲ್ಡಿಂಗ್ ಎಲ್ಲ ಸಿಕ್ಕರೆ ನಾವು ಆರಾಮಾಗಿ ಕೆಲಸ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಪ್ರಭುಪಾದರು ಹೇಳ್ತಾರೆ. ಬಹಳ ಸರಳವಾದ ಕಾರ್ಯಕ್ರಮ. ಪ್ರೊಫೆಸರ್ ಜೂಡಾ ಅವರು ಹೇಳಿದ ಹಾಗೆ ಮಾದಕ ದ್ರವ್ಯ ವ್ಯಸನಿಗಳಾದ ಹಿಪ್ಪಿಗಳನ್ನು ಭಕ್ತರನ್ನಾಗಿ ಪರಿವರ್ತಿಸುವುದು. ಏನ್ ನಮ್ದು ಏಮ್ ಏನು, ನಮ್ದು ಗುರಿ ಏನು ಅಂದ್ರೆ ಈ ಮಾದಕ ದ್ರವ್ಯ ಡ್ರಗ್ಸ್ ಎಲ್ಲ ಇರುತ್ತಲ್ಲ, ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರಲ್ಲ ಅವ್ರನ್ನ, ಹಿಪ್ಪಿಗಳು ಅಂತಾರಲ್ಲ ಅವ್ರನ್ನ ಭಕ್ತರನ್ನಾಗಿ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡೋದು ಅಂತ. ಹೇಗೆ? ಹರೇ ಕೃಷ್ಣ ಮಂತ್ರವನ್ನು ಜಪಿಸಿರಿ, ಪ್ರಸಾದವನ್ನು ಸ್ವೀಕರಿಸಿರಿ, ಎರಡೇ ಸೊಲ್ಯೂಷನ್. ಫಸ್ಟು ಹರೇ ಕೃಷ್ಣ ಮಂತ್ರ ಹೇಳಬೇಕು, ಆಮೇಲೆ ದೇವ್ರ ಪ್ರಸಾದನ ತಗೋಬೇಕು. ಆವಾಗ ತಾವೇ ಟ್ರಾನ್ಸ್ಫಾರ್ಮೇಶನ್ ಕಾಣಿಸುತ್ತೆ ಮನುಷ್ಯರಲ್ಲಿ ಅಂತ ಪ್ರಭುಪಾದ ಹೇಳ್ತಾರೆ. ಎಂದು ನಾವು ಪ್ರತಿಯೊಬ್ಬರನ್ನು ಆಹ್ವಾನಿಸುತ್ತೇವೆ, ಪ್ರತಿಯೊಬ್ಬರಿಗೂ ಇನ್ವೈಟ್ ಮಾಡ್ತೀವಿ. ನಾನೊಬ್ಬನೇ ಏಕಾಂಗಿಯಾಗಿ ನ್ಯೂಯಾರ್ಕ್ನಲ್ಲಿ ಈ ಕೆಲಸ ಮಾಡಿದೆ. ನಾವು ನೋಡಿದೀವಲ್ವಾ ಪ್ರಭುಪಾದರು ಇಲ್ಲಿ ಬಂದಾಗ ನ್ಯೂಯಾರ್ಕ್ ಅಲ್ಲಿ ಸೆಂಟ್ರಲ್ ಪಾರ್ಕ್ ಅಲ್ಲಿ ಕೂತ್ಕೊಂಡು, ಥಾಮ್ಸನ್ ಸ್ಕ್ವೇರ್ ಪಾರ್ಕ್ ಅಂತಾರೆ, ಅಲ್ಲಿ ಕೂತ್ಕೊಂಡು ಒಬ್ಬರೇ ಹರೇ ಕೃಷ್ಣ ಮಹಾಮಂತ್ರನ ಸಂಕೀರ್ತನೆ ಮಾಡ್ತಾ ಇರ್ತಾರೆ. ಆಮೇಲೆ ನೋಡಿ ನೋಡಿ ಜನಗಳು ಬಂದು ಏನಿರ್ಬೋದು ಅಂತ ಕ್ಯೂರಿಯಾಸಿಟಿಗೆ ಸೇರ್ಕೋತಾರೆ. ಹಾಗೆ ಆ ಹುಡುಗರು ನನಗೆ ಸಿಕ್ಕಿದರು. ನನ್ನ ಕಾರ್ಯಕ್ರಮ ಇಷ್ಟೇ, ನಾಮಪಠಣ ಮತ್ತು ಪ್ರಸಾದ ವಿನಿಯೋಗ. ಇದನ್ನು ಪ್ರತಿಯೊಬ್ಬರೂ ಇಷ್ಟಪಡುತ್ತಾರೆ, ಈ ಪುಸ್ತಕಗಳನ್ನು ಓದುತ್ತಾರೆ. ಸೊ ಹರೇ ಕೃಷ್ಣ ಮಹಾಮಂತ್ರ ಈಸಿ ಹೇಳೋದು, ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ಬೋದು ಅಂತ ಎಲ್ಲ ಅವರೆಲ್ಲ ಸೇರ್ಕೊಂಡ್ರು, ಭಕ್ತರಾದರು. ಆಮೇಲೆ ಇನ್ನೊಂದು ಪ್ರಸಾದ, ದೇವ್ರ ಪ್ರಸಾದ, ಅವ್ರಿಗೇನು ನೈವೇದ್ಯ ಮಾಡಿರುತ್ತೋ ದೇವ್ರ ಪ್ರಸಾದ ಸ್ವೀಕರಿಸೋದು. ಆಮೇಲೆ ಪ್ರಭುಪಾದರು ಬರೆದಿರೋ ಪುಸ್ತಕನ ಓದೋದು. ನನ್ನ ಕಾರ್ಯಕ್ರಮದ ಪರಿಣಾಮ ಏನು ಎಂಬುದಕ್ಕೆ ಈ ಭಕ್ತರೇ ಜೀವಂತ ಸಾಕ್ಷಿ. ಸೊ ಇಲ್ಲಿ ನನ್ನ ಭಕ್ತರಾಗಿರೋರನ್ನ ಅವರೇನೆ ನನಗೆ ಎಕ್ಸಾಂಪಲ್ಲು, ಲೈವ್ ಎಕ್ಸಾಂಪಲ್ಲು, ನನ್ನ ಕಾರ್ಯಕ್ರಮ ಹೇಗೆ ಸಕ್ಸಸ್ ಆಗಿರೋದಕ್ಕೆ ಅಂತ ಹೇಳ್ತಾರೆ. ನಾನೊಬ್ಬ ಬಡ ಭಾರತೀಯ, ಹಣದ ಆಮಿಷ ಒಡ್ಡಿ ನಾನು ಯಾರನ್ನು ಗೆಲ್ಲುವುದು ಸಾಧ್ಯವೇ? ಅಂದರೆ ನನ್ನ ಹತ್ರ ದುಡ್ಡಿಲ್ಲ, ನಾನೊಬ್ಬ ಬಡ ಬ್ರಾಹ್ಮಣ, ಭಾರತೀಯ, ಬ್ರಾಹ್ಮಣ ಅಲ್ಲ, ಭಾರತೀಯ ಇಂಡಿಯನ್, ನನ್ನ ಹತ್ರ ದುಡ್ಡಿಲ್ಲ, ನಾನು ಯಾರಿಗಾರ ದುಡ್ಡು ಕೊಟ್ಬಿಟ್ಟು ನೀವು ಬನ್ನಿ ಅಂತ ಹೇಳಕ್ ಸಾಧ್ಯ ನಾನು ಅಂತ ಹೇಳ್ತಾರೆ. ನನ್ನ ಬಳಿ ಹಣವೂ ಇಲ್ಲ. ಪ್ರಭುಪಾದರು ಗಟ್ಟಿಯಾಗಿ ನಕ್ಕರು. ಈಗ ಅವರು ಈ ಉದ್ದೇಶಕ್ಕಾಗಿ ತಮ್ಮ ಬಾಳನ್ನೇ ಮುಡುಪಾಗಿಟ್ಟಿದ್ದಾರೆ. ಇವರೆಲ್ಲರ ಸಹಕಾರವು ಇರುವುದರಿಂದ ನಾನು ನನ್ನ ಪ್ರಯೋಗವನ್ನೀಗ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗಿ, ಇವ್ರದ್ದೆಲ್ಲರದು ನನಗೆ ಅಸೋಸಿಯೇಷನ್ ಆಮೇಲೆ ಹೆಲ್ಪ್ ಸಿಗ್ತಾ ಇದೆ. ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಾರೆ. 1 ವರ್ಷದ ಮಟ್ಟಿಗೆ ಕಟ್ಟಡದ ಸ್ವಲ್ಪ ಭಾಗವನ್ನು ನಮಗೆ ಬಿಟ್ಟು ಕೊಟ್ಟರೂ ಸಾಕು. ಹೋಲ್ ಬಿಲ್ಡಿಂಗ್ ನೀವು ಕೊಡಬೇಡಿ, ಅಟ್ಲೀಸ್ಟ್ ಒನ್ ಇಯರ್ಗೋಸ್ಕರ ಲೀಸ್ ಥರ ಮಾಡಿ ಒಂದು ಸ್ವಲ್ಪ ಪೋರ್ಷನ್ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ಕೃಷ್ಣ ಪ್ರಜ್ಞೆಯ ಪರಿಣಾಮವನ್ನು ವಿವರಿಸುತ್ತಾ ಹೋದರು. ಏನು ಕೃಷ್ಣ ಪ್ರಜ್ಞೆ ಅಂದರೆ ಅಂತೆಲ್ಲ ಹೇಳ್ಬಿಟ್ಟು ಅದನ್ನ ಹೇಳ್ಕೊಂಡು ಹೋಗ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಯರ್ ಇನ್ನೂ ಉತ್ತರಿಸಲಿಲ್ಲ. ಅವ್ರ ಮೇಯರ್ ಸುಮ್ಮನೆ ಕೂತಿರ್ತಾರೆ. ಪ್ರಭುಪಾದರು ಅತಿಥಿಗೆ ಪ್ರಸಾದವನ್ನು ನೀಡಿ ಇನ್ನೇನಾದರೂ ವಿಚಾರಿಸುವುದಿದೆಯೇ ಎಂದು ಕೇಳಿದರು. ಪ್ರಸಾದ ಕೊಡ್ತಾರೆ, ಆಮೇಲೆ ಇನ್ನೇನಾರು ಇದೆಯಾ ಅಂತ ಕೇಳ್ತಾರೆ. ಅಂಥದ್ದೇನೂ ಇಲ್ಲ ಎಂದರು ಮೇಯರ್ ಇಲ್ಲ ಏನಿಲ್ಲ ಅಂತ ಹೇಳ್ತಾರೆ. ಆದರೆ ನಿಮ್ಮ ಚಳವಳಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳಿಯಬೇಕೆಂಬುದು ನನ್ನ ಆಸೆ. ಸೊ ನನಗಿನ್ನೂ ಡೀಟೇಲ್ ಆಗಿ ಇನ್ನೂ ಜಾಸ್ತಿ ವಿಚಾರ ಹೇಳ್ತೀರಾ ಅಂತ ಕೇಳ್ತಾರೆ. ನನಗೆ ಇಷ್ಟ ಇದೆ ಅಂತ. ನಿಮ್ಮೊಂದಿಗೆ ಮಾತನಾಡಿದ್ದು, ನಿಮ್ಮ ಮಾತುಗಳನ್ನು ಕೇಳಿದ್ದು ನನಗೆ ತುಂಬ ಸಂತೋಷದ ಅನುಭವ. ಸೊ ಪ್ರಭುಪಾದರ ಜೊತೆ ಅವ್ರು ಮಾತಾಡಿದಾಗ ಅವ್ರಿಗೆ ಬಹಳ ಖುಷಿ ಆಗುತ್ತೆ. ಸೊ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸು ಅಂತ ಹೇಳ್ತಾರೆ ಮೇಯರ್, ಆ ಟೌನ್ದು ಮೇಯರ್ ಹೋದ ಮೇಲೆ ಶಿಷ್ಯರು ಪ್ರಭುಪಾದರನ್ನು ಪ್ರಶ್ನಿಸಿದರು. ನಮಗೆ ಅಷ್ಟು ದೊಡ್ಡ ಕಟ್ಟಡ ಯಾಕೆ ಬೇಕು? ಶಿಕಾಗೋ ದೇವಾಲಯ ಸಾಕಷ್ಟು ದೊಡ್ಡದಾಗಿದೆ, ಇಲ್ಲಿ ಜನರು ಕಮ್ಮಿ. ಅಂದ್ರೆ ಇವ್ರು ಶಿಷ್ಯಂದ್ರು ಕೇಳ್ತಾರೆ, ಪ್ರಭುಪಾದ್ರೆ ನಿಮ್ಗೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಯಾಕೆ ಬೇಕು ನಿಮ್ಗೆ? ಇಲ್ಲಿ ಜನನೂ ಕಮ್ಮಿ, ಟೆಂಪಲ್ ಇಷ್ಟು ದೊಡ್ಡದಾಗಿದೆಯಲ್ಲ ಅಂತ. ಪ್ರಭುಪಾದರು ನುಡಿದರು, ಮೇಲಾಧಿಕಾರಿಗಳ ಗಮನವನ್ನು ಸೆಳೆಯುವುದು ನನ್ನ ಉದ್ದೇಶವಾಗಿತ್ತು. ಅಂದ್ರೆ ಹೈಯರ್ ಅಥಾರಿಟೀಸ್ಗೆ ಅವ್ರ ಗಮನ ನಾವು ಸೆಳಿಬೇಕು ಅನ್ನೋದು ನನಗೆ ಇಂಟೆನ್ಷನ್ ಆಗಿತ್ತು ಅಂತ. ಅವರು ಸಹಕಾರ ನೀಡಿದರೆ ನಮ್ಮ ಚಳವಳಿಯನ್ನು ಇನ್ನೂ ತೀವ್ರವಾಗಿ ನಾವು ಮುಂದುವರಿಸಬಹುದು. ಅವರೇನಾರು ಹೆಲ್ಪ್ ಮಾಡಿದ್ರೆ ನಮ್ದು ಇದು ಕೃಷ್ಣ ಪ್ರಜ್ಞೆ ಆಂದೋಲನ ನಾವು ಇನ್ನೂ ಜಾಸ್ತಿ ಫಾಸ್ಟಾಗಿ ಬ್ರಿಸ್ಕಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಪ್ರಭುಪಾದರ ಉದ್ದೇಶ ಆಗಿರುತ್ತೆ. ಶಿಕಾಗೋ ದೇವಾಲಯದಲ್ಲೇ ನಾವು ಅದನ್ನು ಮಾಡುವುದು ಸಾಧ್ಯವಿಲ್ಲವೇ? ಶಿಷ್ಯನೊಬ್ಬ ಪ್ರಶ್ನೆ. ಶಿಕಾಗೋ ಟೆಂಪಲ್ ಅಲ್ಲೇ ಯಾಕೆ ಮಾಡಬಾರ್ದು, ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಸೀಮಿತ ಪ್ರಮಾಣದಲ್ಲಿ ಮಾಡುತ್ತಿದ್ದೇವೆ, ಅಂದ್ರೆ ಲಿಮಿಟೆಡ್ ಇದರಲ್ಲಿ ಮಾಡ್ತಾ ಇದ್ದೀವಿ ನಾವು. ಪ್ರಭುಪಾದರು ನುಡಿದರು. ಅವರು ಅದು ಮುಂದುವರಿಯುತ್ತಿದೆ, ಅಂದ್ರೆ ಅಲ್ಲಾಗೋದು ಹಾಕೊಂಡು ಹೋಗ್ತಾ ಇರಲಿ ಇನ್ನು ಲೆಕ್ಕಾಚಾರ. ಅದಕ್ಕೆ ಅಧಿಕಾರಿಗಳ ಸಹಕಾರ ಸಿಕ್ಕರೆ ಬೃಹತ್ ಪ್ರಮಾಣದಲ್ಲಿ ನಮ್ಮ ಕಾರ್ಯಕ್ರಮ ನಡೆಸಬಹುದು. ಅಂದ್ರೆ ಅವ್ರದ್ದು ಹೈಯರ್ ಅಥಾರಿಟೀಸ್ದು
ಪರ್ಮಿಷನ್ ಆಗಲಿ, ಆಮೇಲೆ ಅವ್ರದ್ದು ಅಸೋಸಿಯೇಷನ್ ಆಗಲಿ ಪರ್ಮಿಷನ್ ಸಿಕ್ಕರೆ ನಮಗೆ ದೊಡ್ಡ ದೊಡ್ಡ ಇದರಲ್ಲಿ ಲಾರ್ಜ್ ಸ್ಕೇಲಲ್ಲಿ ನಾವು ಮಾಡ್ಬೋದಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಲೆಫ್ಟಿನೆಂಟ್ ಡೇವಿಡ್ ಮೂಸಿ, ಶಿಕಾಗೋ ಪೊಲೀಸ್ ಇಲಾಖೆ ಸಾರ್ವಜನಿಕ ಸಂಪರ್ಕ ಪ್ರತಿನಿಧಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೂಸಿ ಅನ್ನೋರು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಆ ಊರನ್ನ. ಅಪರಾಧ ನಿಲ್ಲಿಸುವ ಶ್ರೀಲ ಪ್ರಭುಪಾದರ ಸರಳ ವಿಚಾರದ ಬಗ್ಗೆ ಅವರು ಆಸಕ್ತರಾಗಿದ್ದಾರೆ. ಏನು ಇಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ನಾವು ನಮಗೆ ಕಷ್ಟ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಸರ್ಕಾರವು ಇಸ್ಕಾನ್ ಸಂಸ್ಥೆಗೆ ಒಂದು ದೊಡ್ಡ ಭವನವನ್ನು ಕೊಡಬೇಕು, ಅಲ್ಲಿ ಭಕ್ತರು ನಿಯಮಿತವಾಗಿ ಕೀರ್ತನೆಗಳನ್ನು ನಡೆಸುತ್ತಾರೆ ಮತ್ತು ಪ್ರಸಾದವನ್ನು ವಿತರಣೆ ಮಾಡುತ್ತಾರೆ. ಸೊ ಗೌರ್ಮೆಂಟ್ ಇಸ್ಕಾನ್ ಅನ್ನೋ ಇದಕ್ಕೆ ಸಂಸ್ಥೆಗೆ ದೊಡ್ಡ ಬಿಲ್ಡಿಂಗ್ ಕೊಡಬೇಕು. ಅಲ್ಲಿ ಏನ್ ಮಾಡ್ತಾರೆ, ಭಕ್ತರು ಅವರು ಸಂಕೀರ್ತನೆ ಹಾಡು ಹೇಳ್ಕೊಂತಾರೆ, ಕೀರ್ತನೆ ಮಾಡ್ತಾರೆ, ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದರಿಂದ ಜನ ನಿಧಾನವಾಗಿ ಸನ್ಮಾರ್ಗ ಪ್ರವರ್ತರಾಗುತ್ತಾರೆ. ಒಂದಿನಕ್ಕೆ ಆಗೋದಿಲ್ಲ, ಇದು ನಿಧಾನಕ್ಕೆ. ನಮಗೂ ಅಷ್ಟೇ ಅಲ್ವಾ, ನಿಧಾನಕ್ಕೆ. ಈಗಾಗಲೇ ನಾವು 4-5 ವರ್ಷದಿಂದ ಇದೀವಿ. ಸೊ ನಮ್ಮ ಮುಂಚೆ ಗೊತ್ತಿದ್ರು ಕೂಡ ನಾವು ಇಷ್ಟು ಸೀರಿಯಸ್ ಆಗಿ ಇರ್ಲಿಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಸನ್ಮಾರ್ಗ ಪ್ರವರ್ತರಾಗುತ್ತಾರೆ. 1 ನಿಮಿಷ, ಸಾರಿ ಅಂತ ಹೇಳ್ತಾರೆ. ಮೇಯರ್ ವೆನ್ ಅವರಂತೆ ಲೆಫ್ಟಿನೆಂಟ್ ಮೂಸಿ ಕೂಡ ಗೌರವಾನ್ವಿತ ಮತ್ತು ಪ್ರಭುಪಾದರ ಯೋಜನೆಯನ್ನು ಆಸಕ್ತಿಯುಳ್ಳವರು. ಸೊ ಇನ್ನೊಂದಿಷ್ಟು ಮೂಸಿ ಅನ್ನೋರು ಇದು ಪೊಲೀಸ್ ಹೆಡ್. ಹೃದಯವನ್ನು ಶುದ್ಧೀಕರಣ ಮಾಡುವವರೆಗೂ ಕೇವಲ ಕಾನೂನಿನ ಸಹಕಾರದಿಂದ ನೀವು ಅಪರಾಧ ಪ್ರವೃತ್ತಿಯನ್ನು ತಡೆಗಟ್ಟಲಾರಿರಿ. ಅಂದ್ರೆ ಯಾರಿಗೂ ಇಂಡಿವಿಜುವಲ್ ಆಗಿ ಅವ್ರವ್ರ ಮನಸ್ಸಿಗೆ ಬರ್ಬೇಕು, ಅವ್ರ ಹೃದಯ ಶುದ್ಧಿ ಆಗೋವರೆಗೂ ನೀವು ಬೈ ಫೋರ್ಸ್ ರೂಲ್ಸ್ ಎಲ್ಲ ತಂದ್ಬಿಟ್ಟು ನೀವು ಮಾಡೋಕ್ಕಾಗಲ್ಲ ಅಪರಾಧನ ಅಂತ ಹೇಳ್ತಾ ಇದ್ದಾರೆ. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಕಳ್ಳರಿಗೆ, ಕೊಲೆಗಡುಕರಿಗೆ ಕಾನೂನು ಗೊತ್ತೇ ಇದೆ. ಕಳ್ಳಂಗೆ ಗೊತ್ತಿಲ್ವಾ, ನಾನು ಕದ್ರೆ ನನ್ನ ಜೈಲ್ಗೆ ಹಾಕ್ತಾರೆ ಅಂತ ಗೊತ್ತಿದೆ. ಆಮೇಲೆ ಕೊಲೆ ಮಾಡೋನ್ಗೂ ಗೊತ್ತಿದೆ, ಆದ್ರೂ ಮಾಡ್ತಾರೆ ಅಂತ. ಆದ್ರೂ ಅವರ ಅಪರಾಧಗಳನ್ನು ಮಾಡುತ್ತಾರೆ. ಅವರ ಹೃದಯ ಮಲಿನವಾಗಿರುವುದೇ ಕಾರಣ. ಯಾಕೆ? ಅವರು ಹಾರ್ಟ್ ಪ್ಯೂರಿಟಿ ಇಲ್ಲ, ಪ್ಯೂರ್ ಆಗಿಲ್ಲ ಅಂತ. ಅಂತಹ ಹೃದಯಗಳನ್ನು ಶುದ್ಧೀಕರಿಸುವುದೇ ನಮ್ಮ ವಿಚಾರ ಎಂದು ಶ್ರೀಲ ಪ್ರಭುಪಾದರು ನುಡಿದರು. ಸೊ ಇಂಥವ್ರಿಗೆಲ್ಲ ನಾವು ಅವರು ಹಾರ್ಟ್ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು, ಅವ್ರ ಮನಸ್ಸಿಗೆ ಅವ್ರಿಗೆ ಬರಬೇಕು. ಸೊ ಹೃದಯ ಶುದ್ಧವಾದಾಗ ಅವ್ರ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಬಹಳ ಕಷ್ಟದ ಕೆಲಸ ಸರ್ ಎಂಬುದಾಗಿ ಲೆಫ್ಟಿನೆಂಟ್ ಮೂಸಿ ಅವ್ರು ಹೇಳ್ತಾರೆ. ನಾವಿದನ್ನು ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಮಾಡುತ್ತಲೇ ಇದ್ದೇವೆ. ಅಂದ್ರೆ ಚಿಕ್ಕದಾಗಿ ಎಲ್ಲರಿಗೂ, ಕಮ್ಮಿ ಜನಗಳಿಗೆ ಇವಾಗ ಆಗ್ಲೇ ಕೊಟ್ಬಿಟ್ಟಿದೀವಿ. ಇಲ್ಲಿ ಒಂದು ಸಮಸ್ಯೆ ಇದೆ, ಅಪರಾಧ ಏತಕ್ಕಾಗಿ ಸಂಭವಿಸುತ್ತದೆ, ಅದರ ನಿವಾರಣೆ ನಾವು ಏನು ಮಾಡಬೇಕು, ಯಾಕೆ ಅಪರಾಧ ಆಗುತ್ತೆ, ಸೊ ಅದನ್ನ ಪರಿಹರಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಎಂದು ನಮಗೆ ಗೊತ್ತಿದೆ, ನಮಗೆ ಅದರ ಸೊಲ್ಯೂಷನ್ ಗೊತ್ತಿದೆ. ನೀವು ಅದರ ಅನುಕೂಲವನ್ನು ಪಡೆಯಿರಿ. ಅಪರಾಧ ಏಕೆ ಸಂಭವಿಸುತ್ತದೆ? ಅವರು ನಾಸ್ತಿಕರಾಗಿದೆ, ಯಾಕೆಂದ್ರೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಸೊ ಹಾಗಾಗಿ ಅಪರಾಧ ಆಗುತ್ತೆ ಅಂತ. ಆದುದರಿಂದ ಅಪರಾಧ ಮಾಡುತ್ತಿದ್ದಾರೆ. ಇದಕ್ಕೇನು ಮಾಡುವುದು? ಹರೇ ಕೃಷ್ಣ ಜಪ ಮತ್ತು ಪ್ರಸಾದ ಸ್ವೀಕಾರ. ಸೊ ಅಪರಾಧ ತಡೆಯೋದಿಕ್ಕೆ, ಆಮೇಲೆ ಅವ್ರನ್ನ ನಾಸ್ತಿಕರಿಂದ ಆಸ್ತಿಕರನ್ನ ಮಾಡೋದಕ್ಕೆ ಏನು ಸೊಲ್ಯೂಷನ್ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮತ್ತು ಪ್ರಸಾದ ತಗೊಳ್ಳೋದು ಅಂತ. ನಿಮಗೆ ನಮ್ಮ ಈ ಯೋಜನೆ ಒಪ್ಪಿಗೆ ಆದರೆ ನೀವು ನಮ್ಮೊಂದಿಗೆ ಸಹಕರಿಸಿ. ಇವಾಗ ನಾವು ಹೇಳಿದ್ದು ನಿಮಗೆ ಕರೆಕ್ಟ್ ಅನ್ಸಿದ್ರೆ ನಮ್ಮ ಜೊತೆಗೆ ಕೋಆಪ್ರೇಷನ್ ಮಾಡಿ ಅಂತ ಹೇಳ್ತಾರೆ. ನೀವು ಸಹಕರಿಸದಿದ್ದರೂ ನಾವು ನಮ್ಮ ಕೆಲಸ ಮಾಡೇ ಮಾಡುತ್ತೇವೆ. ಅಂದರೆ ನೀವು ಒಪ್ಪಿಗೆ ಕೊಡದೇ ಇದ್ರೂ, ನೀವು ಅದಕ್ಕೆ ಕೋಆಪ್ರೇಟ್ ಮಾಡದೇ ಇದ್ರೂ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಯಾಕೆ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂತ ಹೇಳ್ತಾರೆ. ಬಡವನಾದ ಒಬ್ಬ ವೈದ್ಯ ಏನು ಮಾಡಬಲ್ಲ? ರೋಗಿಗಳಿಗೆ ಅವನ ಔಷಧಿ ಕೊಡುತ್ತಾನೆ, ಆದರೆ ಅವನಿಗೆ ಅನುಕೂಲ ಒದಗಿಸಿದರೆ ದೊಡ್ಡ ಆಸ್ಪತ್ರೆಯನ್ನೇ ಅವರು ತೆರೆಯುತ್ತಾನೆ. ಅಂದರೆ ಒಬ್ರು ಡಾಕ್ಟರ್ ಇರ್ತಾರೆ, ಒಳ್ಳೆ ಡಾಕ್ಟ್ರು, ಅವ್ರಿಗೆ ಅಷ್ಟೊಂದು ದುಡ್ಡಿರಲ್ಲ, ಬಡವರು. ಅವ್ರು ಏನು ಮಾಡೋಕ್ಕೆ ಸಾಧ್ಯ? ಬಂದಿರೋ ಪೇಷಂಟ್ಗೆ ಏನಾರ ಅವ್ರಿಗೆ ಔಷಧಿ ಕೊಡ್ತಾನೆ ಹೊರತು, ಸ್ವಲ್ಪ ಅವನ ಹತ್ರ ಅನುಕೂಲ ಇದ್ದು ದುಡ್ಡು ಗಿಡ್ಡೆಲ್ಲ ಇದ್ರೆ ದೊಡ್ಡ ಹಾಸ್ಪಿಟ್ಲಿಗೆ ಕಟ್ತಾನೆ, ಸೊ ದಟ್ ಇನ್ನೂ ಹೆಚ್ಚಿನ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾರೆ. ಆ ಥರ ನಮ್ಮ ಪರಿಸ್ಥಿತಿ ಅಂತ ಈ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ ಕೆಲಸ ಮಾಡುತ್ತಿದ್ದೇವೆ, ಅದಕ್ಕೆ ನಿಮ್ಮ ಸಹಕಾರವು ಒದಗಿದರೆ ನಾವು ಒಂದು ದೊಡ್ಡ ಆಸ್ಪತ್ರೆಯನ್ನು ತೆರೆಯುತ್ತೇವೆ. ನಮಗೆ ಬೃಹತ್ತಾಗಿ
ಸಮಸ್ಯೆ ಬೃಹತ್ತಾಗಿ ಬೆಳೆದಿದೆ. ಇಲ್ಲವಾಗಿದ್ದರೆ ಈಗ ಏನು ಮಾಡುವುದು ಎಂದು ಅವರೇಕೆ ಉದ್ಗರಿಸುತ್ತಿದ್ದರು. ಸೊ ನಾವು ಹಾಗೇನೆ ಡಾಕ್ಟರ್ ಥರನೇ ಚಿಕ್ಕದಾಗಿದ್ದೀವಿ, ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾ ಇದ್ದೀವಿ. ನಮಗೂ ಅನುಕೂಲ ಮಾಡಿಕೊಟ್ರೆ ನಾವು ಈ ದೊಡ್ಡ ಸಮಸ್ಯೆ ಎಲ್ಲ ರೋಗಿಗಳೇ ಜಾಸ್ತಿ ಇರೋದಿಲ್ಲಿ, ಅವ್ರಿಗೆಲ್ಲ ನಾವು ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತೀವಿ ಅನ್ನೋ ಥರ ಹೇಳ್ತಾ ಇದ್ದಾರೆ. ಎಲ್ಲರನ್ನೂ ಕೃಷ್ಣ ಪ್ರಜ್ಞೆ ತರ್ಬೋದು ಅಂತ. ಇಲಿನಾಯ್ ಪ್ರಾಂತದ ಅಸೆಂಬ್ಲಿ ಸದಸ್ಯ ಜಾನ್ ಪೋರ್ಟರ್ ತಮ್ಮ ಪತ್ನಿಯೊಂದಿಗೆ ಬಂದು ಅಪರಾಧ ನಿವಾರಣೆಗೆ ಏನು ಮಾಡಬೇಕೆಂದು ಪ್ರಭುಪಾದರನ್ನು ಕೇಳಿದರು. ಸೊ ಇಲಿನಾಯ್ ಅದು ಊರು. ಅಲ್ಲಿರೋ ಅಸೆಂಬ್ಲಿ ಸದಸ್ಯ ಜಾನ್ ಪೋರ್ಟರ್ ಅನ್ನೋರು ಅವ್ರ ಹೆಂಡತಿ ಜೊತೆ ಬರ್ತಾರೆ. ಬಂದು ಅಪರಾಧನ ಕಡಿಮೆ ಮಾಡೋದು, ನಿವಾರಣೆ ಮಾಡೋದಕ್ಕೆ ಅಂದರೆ ತೆಗೆದುಹಾಕೋದಕ್ಕೆ ಏನು ಮಾಡಬೇಕೆಂದು ಕೇಳ್ತಾರೆ ಪ್ರಭುಪಾದರನ್ನ. ಜಾನ್ ಪೋರ್ಟರ್ ಅವರಿಗೆ ವೈಯಕ್ತಿಕವಾಗಿ ಆಧ್ಯಾತ್ಮಿಕ ಜೀವನದ ಬಗ್ಗೆ ಆಸಕ್ತಿಯೂ ಇತ್ತು. ಅಂದರೆ ಅವರು ಇಂಡಿವಿಜುವಲ್ ಆಗಿ ಅವ್ರಿಗೆ ಆಧ್ಯಾತ್ಮಿಕದ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ದೇವಾಲಯದಲ್ಲಿ ವಾಸ ಮಾಡದೆಯೇ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದು ಎಂದು ಶ್ರೀಲ ಪ್ರಭುಪಾದರು ಉತ್ತರಿಸಿದರು. ಅಂದರೆ ದೇವಸ್ಥಾನದಲ್ಲೇ ನಾವು ವಾಸ ಮಾಡಬೇಕು ಅಂತ ಇಲ್ಲ, ನಾವು ಎಲ್ಲಿದ್ರೂ ನಾವು ಕೃಷ್ಣದು ಆಧ್ಯಾತ್ಮಿಕ ಪ್ರಗತಿ ಸಾಧಿಸ್ಬೋದು ಅಂತ ಪ್ರಭುಪಾದರು ಹೇಳ್ತಾರೆ. ಹರೇ ಕೃಷ್ಣ ಜಪವನ್ನು ಪಠಿಸುವುದು ಅದಕ್ಕೆ ದಾರಿ. ಏನು ಸೊಲ್ಯೂಷನ್ನು, ಹೇಗೆ ಮಾಡೋಕ್ಕಾಗ ಸಾಧ್ಯ ಅಂದಾಗ ಹರೇ ಕೃಷ್ಣ ಮಹಾಮಂತ್ರನ ನಾವು ಜಪಿಸ್ಬೇಕು, ಪಠನೆ ಮಾಡಬೇಕು ದಿನ, ಅದೇ ಒಂದು ಸೊಲ್ಯೂಷನ್ನು ಅಂತ ಹೇಳ್ತಾರೆ. ನಾಮ ಜಪವನ್ನು ಎಲ್ಲಿ ಬೇಕಾದರೂ ಮಾಡಬಹುದು, ಅಂದರೆ ಯಾವ ಜಾಗದಲ್ಲಿ ಮಾಡ್ಬೋದು, ಯಾವ ಹೊತ್ತಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ. ಜೊತೆಗೆ ಕೃಷ್ಣ ಪ್ರಜ್ಞಾ ಚಳವಳಿಯ ಉತ್ಕೃಷ್ಟ ಗ್ರಂಥಗಳನ್ನು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ ಬಯಸಲು ಅಭ್ಯಾಸ ಮಾಡಬೇಕಾಗುತ್ತದೆ. ಇವಾಗ ಶ್ರೀಲ ಪ್ರಭುಪಾದರು ಎಷ್ಟೊಂದು ಪುಸ್ತಕ ಬರೆದಿದ್ದಾರಲ್ವ, ಎಲ್ಲದರಲ್ಲೂ ಭಕ್ತಿನೇ ಜಾಸ್ತಿ ಹೇಳಿರೋದು, ಕೃಷ್ಣ ಪ್ರಜ್ಞೆ ಬಗ್ಗೆನೇ ಹೇಳಿರೋದು. ಸೊ ಆ ಬುಕ್ಸ್ ಎಲ್ಲ ನೀವು ಓದಬೇಕು. ಓದಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥನೂ ಆಗುತ್ತೆ, ಪ್ಲಸ್ ನಿಮಗೆ ಅಪರಾಧನ ನಿಲ್ಲಿಸ್ಬೋದು ಅಂತ ಹೇಳ್ತಾರೆ. ಮಿಸ್ಟರ್ ಪೋರ್ಟರ್ ಕೆಲವು ಕ್ರೈಸ್ತ ಧಾರ್ಮಿಕ ಸಂಗತಿಗಳನ್ನು ಕೃಷ್ಣ ಪ್ರಜ್ಞಾ ದೃಷ್ಟಿಯಿಂದ ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎಂದು ವಿಚಾರ ನಡೆಸಿದರು. ಅವರು ಕ್ರಿಶ್ಚಿಯನ್ ಆಗಿರ್ತಾರಲ್ಲ ಬೈ ಬರ್ತು. ಸೊ ಅವರು ಕ್ರೈಸ್ತ ಧಾರ್ಮಿಕ ಸಂಗತಿಗಳನ್ನು, ಅವ್ರದಲ್ಲೂ ಫಿಲಾಸಫಿ ಇರುತ್ತಲ್ಲ ಏನೇನೋ, ಅದನ್ನ ಕೃಷ್ಣ ಪ್ರಜ್ಞಾ ದೃಷ್ಟಿಯಿಂದ ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅಂತ ಕೇಳ್ತಾರೆ. ಅಂದರೆ ನಮ್ಮ ಕ್ರಿಶ್ಚಿಯಾನಿಟಿಲಿ ಈ ಥರ ಹೇಳಿದೆ, ನೀವು ಕೃಷ್ಣ ಪ್ರಜ್ಞೆಯಿಂದ ನಾವು ಅದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಅಂತ ಕೇಳ್ತಾರೆ. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಉದಾಹರಣೆಗೆ ಮೂಲ ಪಾಪ ಮತ್ತು ಮೋಕ್ಷ, ಅಂದರೆ ಮೇಯ್ನ್ ಮಾಡೋ ಸಿನ್ ಅಂತ ಕರೀತಾರಲ್ವ ಅದು, ಆಮೇಲೆ ಮೋಕ್ಷ, ಎಲ್ಲದರಿಂದ ಮುಕ್ತಿ. ಶ್ರೀಲ ಪ್ರಭುಪಾದರು ತಾತ್ವಿಕ ಸಂಗತಿಗಳ ಬಗ್ಗೆ ಅಥವಾ ಎರಡು ಧರ್ಮಗಳ ತುಲನಾತ್ಮಕ ಅಧ್ಯಯನದ ಬಗ್ಗೆ ವಾದ ಬೆಳೆಸದೆ ದೇವರು ಅಥವಾ ದೇವರ ಪ್ರತಿನಿಧಿಗಳ ಬೋಧನೆಗಳನ್ನು ಚಾಚೂ ತಪ್ಪದೆ ಅನುಸರಿಸುವ ಅಗತ್ಯವನ್ನು ಒತ್ತಿ ಹೇಳಿದರು. ಇಲ್ಲಿ ಪ್ರಭುಪಾದರು ಏನು ಮಾಡ್ತಾರೆ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀವಿ ಅಂತಾರಲ್ಲ ಆ ಥರ ಅದನ್ನ ಮಾಡಕ್ ಹೋಗದೆ ಮೇಯ್ನ್ ಏನ್ ಮಾಡ್ಬೇಕು ಅಂದ್ರೆ ದೇವ್ರು ಯಾರು, ದೇವ್ರಂದ್ರೆ ಏನು, ಸೊ ದೇವರ ಪ್ರತಿನಿಧಿಗಳು, ಈಗ ಶ್ರೀಲ ಪ್ರಭುಪಾದರು ಅವ್ರ ಬೋಧನೆ ಏನ್ ಮಾಡಿದ್ದಾರೆ ಅದನ್ನ ನಾವು ಒಂದೂ ಚೂರು ಮಿಸ್ ಮಾಡ್ಕೊಳ್ದಂಗೆ ಚಾಚೂ ತಪ್ಪದೆ ಅನುಸರಿಸ್ಬೇಕು, ಅದೇ ಮೇಯ್ನ್ ಬೇಕಾಗಿರೋದು ಅಂತ ಹೇಳ್ತಾರೆ. ಆವಾಗ ನಮ್ಗೆ ದೇವ್ರನ್ನ ಅರ್ಥ ಮಾಡ್ಕೋಬಹುದು, ಅದೇ ಮೇಯ್ನ್ ಎಸೆನ್ಸ್ ಅಂತ ಹೇಳ್ತಾರೆ. ಮಿಸ್ಟರ್ ಪೋರ್ಟರ್ ಅವರು ದೊಡ್ಡ ಕಟ್ಟಡವೊಂದನ್ನು ಕೃಷ್ಣ ಭಕ್ತರಿಗೆ ಕೊಡಿಸಲಿ ಬಿಡಲಿ, ಅವರ ಅಧ್ಯಾತ್ಮ ಜೀವನದ ಬಗ್ಗೆ ವಿನಯದಿಂದ ಪ್ರಭುಪಾದರನ್ನು ವಿಚಾರಿಸಿದ್ದರು. ಅಂದ್ರೆ ಆ ಬಿಲ್ಡಿಂಗ್ಗೋಸ್ಕರ ಅದು ಹೇಳ್ತಾ ಇದ್ದಾರೆ. ಯಾರು ಶ್ರದ್ಧೆಯಿಂದ ವಿಚಾರಿಸಿದರೂ ಕೃಷ್ಣ ಪ್ರಜ್ಞೆಯ ಬಗ್ಗೆ ಪ್ರಭುಪಾದರು ಅವರಿಗೆ ವಿವರಣೆಯನ್ನು ನೀಡುತ್ತಿದ್ದರು. ಪ್ರಭುಪಾದರಿಗೆ ಬೇಜಾರಿಲ್ಲ, ಯಾರು ಏನು ಕೇಳಿದ್ರು ಅವರು ನೀಟಾಗಿ ವಿವರಣೆ ಕೊಡ್ತಾ ಇರ್ತಾರೆ ಕೃಷ್ಣ ಪ್ರಜ್ಞೆ ಬಗ್ಗೆ. ಅಸೆಂಬ್ಲಿ ಸದಸ್ಯನಿರಲಿ ಅಥವಾ ಅಪರಾಧಿ ಇರಲಿ, ಶ್ರದ್ಧೆಯಿಂದ ವಿಚಾರಿಸಿದಾಗ ಚೈತನ್ಯ ಪ್ರಭುವಿನ ಕೃಪೆಯನ್ನು ಕರುಣಿಸಲು ಶ್ರೀಲ ಪ್ರಭುಪಾದರು ಯಾವಾಗಲೂ ಸಿದ್ಧರಿರುತ್ತಿದ್ದರು. ಅಂದ್ರೆ ಒಬ್ಬ ಅಪರಾಧಿ ಆಗಿರಲಿ, ಇಲ್ಲ ಗೌರ್ಮೆಂಟ್ ಇದರಲ್ಲಿ ಯಾರು ಅಸೆಂಬ್ಲಿ ಮೆಂಬರ್ ಆಗಿರಲಿ, ಯಾರು ಏನು ಕೇಳಿದ್ರು ಇಂಟ್ರೆಸ್ಟ್ ಶ್ರದ್ಧೆಯಿಂದ ಯಾರು ಕೇಳ್ತಾರೋ, ಚೈತನ್ಯ ಮಹಾಪ್ರಭುಗಳು ತುಂಬ ಇದು ಕೃಪೆ ಮೂಮೆಂಟ್ ಅಂತ ಹೇಳ್ತಾರಲ್ವ, ಹರೇ ಕೃಷ್ಣ ಮೂಮೆಂಟು. ಸೊ ಹಾಗಾಗಿ ಅವ್ರದ್ದು ಮರ್ಸಿ ಕೃಪೆ ಸಿಗಲಿ ಎಲ್ಲರಿಗೂ ಅಂದ್ಬಿಟ್ಟು ಪ್ರಭುಪಾದರು ನಿಧಾನಕ್ಕೆ ಎಲ್ಲರಿಗೂ ವಿವರಣೆ ಕೊಡ್ತಾ ಇರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಮಾತಾಜಿ ನೆಕ್ಸ್ಟ್ ಪೇಜ್ ಹೋಗ್ತೀರಾ?
ಶ್ರೀಲ ಪ್ರಭುಪಾದರ ಶಿಕಾಗೋ ಸಂದರ್ಶನವು ದೇವಸ್ಥಾನದ ಅನೇಕ ಪ್ರಮುಖ ಕಾರ್ಯಕ್ರಮಗಳು ಒಳಗೊಂಡಿತ್ತು. ಸೊ ಇಲ್ಲಿ ಶಿಕಾಗೋದು ಇಂಟರ್ವ್ಯೂ ಆಗುತ್ತಲ್ಲ, ಅಲ್ಲಿ ದೇವಸ್ಥಾನ ತುಂಬ ಕಾರ್ಯಕ್ರಮಗಳ ಬಗ್ಗೆ ಅವರು ಹಾಕ್ಕೊಂಡಿರ್ತಾರೆ, ಚಾಕೌಟ್ ಮಾಡ್ಕೊಂಡಿರ್ತಾರೆ. ಶ್ರೀಲ ಪ್ರಭುಪಾದರನ್ನು ನೋಡುವುದಕ್ಕಾಗಿಯೇ ತಮಾಲ್ ಕೃಷ್ಣ ಗೋಸ್ವಾಮಿ ಮತ್ತು ವಿಷ್ಣು ಜನಸ್ವಾಮಿ ಶಿಕಾಗೋಗೆ ಬಂದಿದ್ದರು. ಪ್ರಭುಪಾದರನ್ನು ಕಾಣೋದಕ್ಕೋಸ್ಕರ ಅವರಿಬ್ರು ಅವರ ಶಿಷ್ಯಂದ್ರು ಅಲ್ಲಿಗೆ ಬರ್ತಾರೆ ಶಿಕಾಗೋಗೆ. ಅವರ ರಾಧಾ ದಾಮೋದರ ಪ್ರವಾಸಿ ಸಂಕೀರ್ತನ ತಂಡಕ್ಕೆ 75 ಜನ ಹೊಸಬರು ಸೇರಿದ್ದರು. ನೋಡಿ, ಅವರು ಇದು ರಾಧಾ ದಾಮೋದರ ಪ್ರವಾಸಿ ಸಂಕೀರ್ತನ ಅಂದ್ರೆ ಟ್ರಾವೆಲ್ ಮಾಡ್ಕೋತ ಸಂಕೀರ್ತನ ಮಾಡೋದು, ಅದಕ್ಕೆ ಹೆಸರು ರಾಧಾ ದಾಮೋದರ್ ಅಂತ. ಆ ಗ್ರೂಪ್ಗೆ ಅಲ್ಲಿ 75 ಜನ ಸೇರ್ಕೊಂಡಿರ್ತಾರಂತೆ ಹೊಸಬ್ರು. ಅವರಿಗೆ ಪ್ರಭುಪಾದರೇ ದೀಕ್ಷೆ ನೀಡಬೇಕೆಂದು ಅವರಿಬ್ಬರ ಅಪೇಕ್ಷೆ ಆಗಿತ್ತು. ಅಂದ್ರೆ ಅವರಿಗೆ ಗುರುಗಳಲ್ವಾ ಪ್ರಭುಪಾದರು, ಸೊ ಅವರೇ ಅವ್ರಿಗೆಲ್ಲ ದೀಕ್ಷೆ ಕೊಡ್ಲಿ ಅಂತ ಇವ್ರಿಗೆ ಆಸೆ ಇರುತ್ತೆ. ವಾರದ ಕೊನೆಯಲ್ಲಿ ಶಿಕಾಗೋದಲ್ಲಿ ಪ್ರಭುಪಾದರು ಒಂದು ರಥಯಾತ್ರೆ ಮೆರವಣಿಗೆಯನ್ನು ಪಾಲ್ಗೊಳ್ಳುವವರಿದ್ದರು. ಅಂದ್ರೆ ಅಲ್ಲೂ ಒಂದು ರಥಯಾತ್ರೆ ಮಾಡ್ತಾರೆ ವೀಕೆಂಡ್ಲಿ. ಪ್ರತಿದಿನ ಪ್ರಾತಃ ಕಾಲ ಇವಾನ್ಸ್ಟನ್ ದೇವಾಲಯದಲ್ಲಿ ಸೇರುತ್ತಿದ್ದ 100 ಜನ ಭಕ್ತರನ್ನು ಕುರಿತು ಪ್ರಭುಪಾದರು ಉಪನ್ಯಾಸ ಮಾಡ್ತಿದ್ರು. ಪ್ರತಿ ದಿವಸ ಇಸ್ಕಾನ್ ದೇವಸ್ಥಾನದಲ್ಲಿ ಇವಾನ್ಸ್ಟನ್ ಅನ್ನೋ ಊರಲ್ಲಿ ಅಲ್ಲಿ ಪ್ರಭುಪಾದರು ಕ್ಲಾಸ್ ಕೊಡ್ತಾ ಇರ್ತಾರೆ. ಅಜಾಮಿಳನ ಜೀವನ ಅವರ ಪ್ರವಚನ ವಿಷಯವಾಗಿತ್ತು. ಮೇನ್ ಏನು ಟಾಪಿಕ್ ಅಂದ್ರೆ ಅಜಾಮಿಳನ ಬಗ್ಗೆ. ಅಜಾಮಿಳ ತುಂಬ ಒಳ್ಳೆ ವೈಷ್ಣವ ಆಗಿರ್ತಾನೆ, ಭಕ್ತ ಆಗಿರ್ತಾನೆ. ಆದರೆ ಅವನು ಒಂದು ತಪ್ಪು ಮಾಡಿಬಿಡ್ತಾನೆ. ಸೊ ಆ ತಪ್ಪು ಮಾಡಿರೋದ್ರಿಂದ ಅವನು ಜಾರ್ಬಿಡ್ತಾನೆ ಭಕ್ತಿಯಿಂದ. ಸೊ ಹಾಗಾಗಿ ಅವನ ಬಗ್ಗೆ ಹೇಳ್ತಾ ಇರ್ತಾರೆ. ಪ್ರತಿದಿನವೂ ಪ್ರಭುಪಾದರು ಅಜಾಮಿಳನ ಚರಿತ್ರೆಯನ್ನು ವಿವರಿಸುತ್ತಿದ್ದರು. ಸೊ ಅವನು ಒಬ್ಬ ವೇಶ್ಯೆ ಸಂಘ ಮಾಡ್ತಾನೆ. ಸೊ ಹಾಗಾಗಿ ಪ್ರತಿ ದಿವಸ ಅವನ ಕಥೆನೇ ಹೇಳ್ತಾ ಇರ್ತಾರೆ ಪ್ರಭುಪಾದರು. ಪಾಪಿ ಅಜಾಮಿಳನು ಸಾಯುವ ಸಮಯದಲ್ಲಿ ಅಂದ್ರೆ ಅವನಿಗೆ 10 ಮಕ್ಕಳಾಗತ್ತಂತೆ. ಸೊ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಸೊ ಅವನು ಪಾಪಿ ಅಜಾಮಿಳನು ಸಾಯುವ ಸಮಯದಲ್ಲಿ ಅವನಿಗೆ ಏನಾಗುತ್ತೆ, ಬಾಡಿ ಬಿಡೋ ಟೈಮ್ ಬರುತ್ತೆ. ಆವಾಗ ಯಮದೂತರು ಬರ್ತಾರೆ. ಆದರೆ ಅವನಿಗೆ ಭಯ ಆಗ್ಬಿಟ್ಟು ಆ ಭಯದಿಂದ ಅವನು ತನ್ನ ಮಗನ್ ಕರೀತಾನೆ. ಕೊನೆ ಮಗನ ಬಗ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ, ಕರೀತಾನೆ. ಅವನ ಮಗನ ಹೆಸರು ನಾರಾಯಣ. ಸೊ ಸಮಯದಲ್ಲಿ ನಾರಾಯಣ ಎಂದು ದೇವರ ಹೆಸರನ್ನು ಹೇಳಿದ್ದರಿಂದ ಪಾಪಗಳಿಂದ ಪಾರಾಗಿದ್ದ. ಸೊ ನಾರಾಯಣ ಅಂತ ಕರೆದಾಗ ಭಗವಂತ ಏನು ಅನ್ಕೋತಾನೆ, ಭಗವಂತನ್ನೇ ಕರೆದ ಅಜಾಮಿಳ ಅನ್ಕೊಂಡು ಭಗವಂತ ವಿಷ್ಣು ದೂತರನ್ನ ಕಳಿಸ್ತಾನೆ. ಸೊ ಹಾಗಾಗಿ ಅವನು ಪಾರಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಎಷ್ಟೇ ಪತಿತರಾಗಿದ್ರೂ ಕೂಡ ಭಗವಂತನ ಹೆಸರು ಹೇಳಿದ್ರೆ ಭಗವಂತ ಕಾಪಾಡ್ತಾನೆ ಅನ್ನೋದು ಈ ಅಜಾಮಿಳನ ಕಥೆಯಿಂದ ನಮ್ಗೆ ಗೊತ್ತಾಗ್ಬೋದು. ಅಜಾಮಿಳನು ತನ್ನ ಮಕ್ಕಳಲ್ಲಿ ಒಬ್ಬನಿಗೆ ನಾರಾಯಣ ಎಂದು ನಾಮಕರಣ ಮಾಡಿದ ಬಗ್ಗೆ 4ನೇ ದಿನ ಬೆಳಗ್ಗೆ ಪ್ರಭುಪಾದರು ಅಂದ್ರೆ ಕಂಟಿನ್ಯೂ ಮಾಡ್ತಾ ಇರ್ತಾರ ದಿವಸ ಕತೆ. ಅದರಲ್ಲಿ ಹೇಳ್ತಾರೆ ಕೊನೆ ಮಗನೇ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ ಅಜಾಮಿಳ ಅಂತ. ದೇವರ ಕೃಪೆಯಿಂದ ಅಜಾಮಿಳ ಪ್ರಾರಂಭದಲ್ಲೇ ಕೃಷ್ಣ ಪ್ರಜ್ಞೆ ಕಕ್ಷೆಗೆ ಬಂದಿದ್ದ ಮತ್ತು ದೀಕ್ಷೆಯನ್ನು ಪಡೆದಿದ್ದ. ಅಂದ್ರೆ ಅವನು ಆಕ್ಚುಲಿ ಒಳ್ಳೆ ಭಕ್ತ ಆಗಿದ್ದ, ವೈಷ್ಣವ ಆಗಿದ್ದ. ಕೃಷ್ಣ ಆತನಿಗೆ ಒಂದು ಸಲಹೆ ನೀಡಿದ, ನೀನು ಒಂದು ಕೆಲಸ ಮಾಡು, ನಿನ್ನ ಕಿರಿಯ ಮಗನಿಗೆ ನಾರಾಯಣ ಎಂದು ಹೆಸರಿಡು. ಕಿರಿಯ ಮಗನ ಬಗ್ಗೆ ಸಾಮಾನ್ಯವಾಗಿ ಹೆಚ್ಚು ಮೋಹವಿರುತ್ತದೆ. ಆಗ ನೀನು ಸಹಜವಾಗಿಯೇ ನಾರಾಯಣ ನಾರಾಯಣ ಇಲ್ಲಿ ಬಾ, ನಾರಾಯಣ ಊಟ ಮಾಡೋದ್ರೆ ಪ್ರತಿಯೊಂದಕ್ಕೂ ನಾರಾಯಣನ ಹೆಸರೇ ಹೇಳ್ತೀವಲ್ವಾ, ಆ ಥರ ಹೆಸರಿಟ್ಟಾಗ ಮಕ್ಕಳಿಗೆ. ಸೊ ಹಾಗೆ ಆ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮಾತು ಹೇಳುತ್ತಾ ಶ್ರೀಲ ಪ್ರಭುಪಾದರು ಭಾವವಿಷ್ಟರಾದರು. ಅಂದ್ರೆ ಅವ್ರಿಗೆ ತುಂಬಾ ಎಕ್ಸ್ಟ್ರೆಸಿಗೆ ಹೊರಟೋಗ್ತಾರೆ. ಮುಂದೆ ಅವರಿಗೆ ಮಾತನಾಡುವುದೇ ಸಾಧ್ಯವಾಗಲಿಲ್ಲ. ಹಿಂದೆಯೂ ಕೆಲವು ಬಾರಿ ಹೀಗಾಗಿತ್ತು, ಆಗ್ತಾ ಇರ್ತಂತೆ ಪ್ರಭುಪಾದರಿಗೆ. ಅವರು ಸಮಾಧಿ ಭಾವದಲ್ಲಿದ್ದರು. ಅವ್ರು ಫುಲ್ ಹೈಯೆಸ್ಟ್ ಲೆವೆಲ್ಗೆ ಹೊರಟೋಗ್ಬಿಟ್ಟಿರ್ತಾರೆ. ಇದು ಹೇಳ್ತಾ ಅವ್ರಿಗೆ ಇಡೀ ಕೊಠಡಿಯಲ್ಲಿ ಗಾಢ ಮೌನ ಆವರಿಸಿತ್ತು. ಪ್ರಭುಪಾದರು ತೀವ್ರವಾದ ಆಧ್ಯಾತ್ಮಿಕ ಭಾವಾವೇಶವನ್ನು ಅನುಭವಿಸುತ್ತಿರುವುದನ್ನು ಶಿಷ್ಯರು ಕಣ್ಣಾರೆ ಕಾಣಬಹುದಾಗಿತ್ತು. ನೋಡಿ ಎಷ್ಟು ಅದೃಷ್ಟ ಮಾಡಿದ್ದಾರೆ ಅವ್ರ ಶಿಷ್ಯಂದ್ರು. ಅವರ ಬಾಯಿಂದ ನಾರಾಯಣ ಎಂಬ ಶಬ್ದ ಬಂದಾಗ ಪ್ರಭುಪಾದರು ಭಗವಂತನೊಂದಿಗೆ ಮುಖಾಮುಖಿಯಾಗಿದ್ದೇನೆ, ಕೃಷ್ಣನನ್ನು ಅವರು ಪ್ರತ್ಯಕ್ಷ ಕಾಣುತ್ತಿದ್ದಾರೆ. ನಾರಾಯಣ ನಾರಾಯಣ ಅಂತ ಅವರು ಜಪ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಪ್ರಭುಪಾದರಿಗೆ ಭಗವಂತನ್ನೇ ನಾನು ನೋಡ್ತಾ ಇದ್ದೀನಿ, ಸಾಕ್ಷಾತ್ ಅವ್ರ ಜೊತೆನೆ ನಾನು ಇದು ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಅವ್ರಿಗೆ ಆ ಎಕ್ಸ್ಟ್ರೆಸಿಗೆ ಹೊರಟೋಗಿರ್ತಾರೆ ಭಾವ. ಆ ಥರದಕ್ಕೆ ತನ್ನ ಶುದ್ಧ ಭಕ್ತನ ಬಗ್ಗೆ ತಾನು ಪ್ರೀತನಾಗಿರುವುದನ್ನು ಕೃಷ್ಣ ಅವರಿಗೆ ತೋರಿಸುತ್ತಿದ್ದಾನೆ ಎಂದು ಅನೇಕ ಭಕ್ತರಿಗೆ ಅನ್ನಿಸುತ್ತೊಡಗಿತ್ತು. ಹೊರಗಡೆ ಅವ್ರ ಶಿಷ್ಯಂದ್ರ ನೋಡ್ತಾರಲ್ಲ, ಸೊ ಇವರು ಭಗವಂತ ಇವ್ರ ಮೇಲೆ ತುಂಬಾ ಪ್ರೀತನಾಗಿರ್ತಾನೆ, ಸಂತೃಪ್ತ
ತೃಪ್ತನಾಗಿದ್ದಾನೆ ಅಂತ ಇದು ತೋರಿಸ್ತಾ ಇದೆ ಅಂತ ಅವ್ರು ಅನ್ಕೋತಾರೆ. ಪ್ರಭುಪಾದರ ಬಗ್ಗೆ ಕೃಷ್ಣನು ನಿಜಕ್ಕೂ ತುಂಬಾ ಸುಪ್ರೀತನಾಗಿದ್ದನು. ಈ ಲೌಕಿಕ ಜಗತ್ತಿನಲ್ಲಿ ತಮ್ಮ ಚಳುವಳಿಯ ವಿವರಗಳಲ್ಲಿ ಪ್ರಭುಪಾದರು ಪೂರ್ಣವಾಗಿ ತೊಡಗಿಸಿಕೊಂಡಿದ್ದರೂ ಕೂಡ ಕೃಷ್ಣ ಅವರೊಂದಿಗಿದ್ದನು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಪ್ರಭುಪಾದರಿಗೆ ಭರವಸೆ ನೀಡುತ್ತಿದ್ದನು. ಪ್ರಭುಪಾದರು ಹೇಳ್ತಾರೆ, ಬಾಸ್ಟನ್ ಅಲ್ಲಿ ಅನ್ಸುತ್ತೆ, ಅವಾಗ ಎಲ್ಲ ಜನಗಳನ್ನ ನೋಡ್ತಾರೆ, ಆ ಹಿಪ್ಪಿಗಳ ತರ ಇರೋರು, ಎಲ್ಲ ಬೆಳಗಾಗೆದ್ದು ಕೆಲ್ಸಕ್ಕೆ ಓಡೋಗೋರು, ಆ ತರ ಜನಗಳು ನೋಡಿ ಪ್ಯಾಷನ್ ರಜೋಗುಣದಲ್ಲಿ ಇರೋಂಥವ್ರು. ಅವಾಗ ಪ್ರಭುಪಾದರು ಹೇಳ್ತಾರೆ, ಇಂಥವ್ರನ್ನ ನಾನು ಹೇಗೆ ಕೃಷ್ಣ ಪ್ರಜ್ಞೆಗೆ ತರೋದು, ನೀನೇ ಇಲ್ಲಿ ನನ್ನ ಕರ್ಸಿದ್ಯಾ, ನನ್ನನ್ನು ನಚಾವೋ ಅಂದ್ರೆ ಅವ್ರು ಹಾಡು ಬರೀತಾರೆ, ನೀನ್ ಕರ್ಕೊಂಬಂದ್ಬಿಟ್ಟಿದ್ಯಾ ನನ್ನ ಇಲ್ಲಿಗೆ, ನೀನೇ ನನಗೆ ಡ್ಯಾನ್ಸ್ ಮಾಡಿಸು, ನಾನು ನಿನ್ನ ಕೈಲಿ ಕಟ್ಪುತ್ಲಿ ತರ ಇದ್ದೀನಿ ಅಂತ ಪ್ರಭುಪಾದರು ಒಂದು ಬರೆದಿರೋದನ್ನ ನಮ್ಮ ಪ್ರಭುಜಿ ಕ್ಲಾಸಲ್ಲಿ ಯಾವಾಗಲೂ ಹೇಳಿದ್ರು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಪ್ರಭುಪಾದರಿಗೆ ಭರವಸೆ ನೀಡುತ್ತಿದ್ದನು. ಭಕ್ತರಿಗೆ ಈ ಚಳವಳಿಯ ಆಧ್ಯಾತ್ಮಿಕ ಜಗತ್ತಿನ ಅಸ್ತಿತ್ವವನ್ನು ಸ್ಥಿರೀಕರಣಗೊಳಿಸಿತ್ತು. ಅಂದ್ರೆ ಭಕ್ತರಿಗೆ ಸ್ಪಿರಿಚುವಲ್ ಆಗಿ ನಾವು ಏನ್ ಮಾಡ್ಬೇಕು ಅನ್ನೋದು ಪ್ರಭುಪಾದರಿಂದ ಅವ್ರಿಗೆ ಫುಲ್ ಇದು ಸಿಗುತ್ತೆ. ಭರವಸೆ ಅಂದ್ರೆ ಏನು, ಅವ್ರಿಗೆ ಕರೆಕ್ಟಾಗಿ ಆಶ್ವಾಸನೆ ಸಿಗುತ್ತೆ, ಕರೆಕ್ಟ್ ಇದು ಅವ್ರು ಹೇಳ್ತಾ ಇರೋದೇ ಸರಿ ಅಂತ. ಭಕ್ತರಿಗೆ ಈ ಚಳುವಳಿಯು ಆಯ್ತಲ್ಲ, ಇದು ಪ್ರಭುಪಾದರು ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದವರಾದರೂ ಕೂಡ ಕೃಷ್ಣ ಪ್ರಜ್ಞೆಯ ಪ್ರಸಾರಕ್ಕೋಸ್ಕರ ಈ ಲೌಕಿಕ ಜಗತ್ತಿಗೆ ಬಂದಿದ್ದಾರೆಂಬುದು ಅವರಿಗೆ ಸ್ಪಷ್ಟವಾಗಿತ್ತು. ಪ್ರಭುಪಾದರು ಆಕ್ಚುಲಿ ಗೋಲೋಕದಲ್ಲಿ ಇದ್ದವರು, ಆದ್ರೆ ಇವರು ಚೈತನ್ಯ ಮಹಾಪ್ರಭುಗಳದ್ದು ಮಿಷನ್ ಹರೇ ಕೃಷ್ಣ ಮಹಾಮಂತ್ರನ ಪ್ರಚಾರ ಮಾಡಬೇಕು ಅಂತ ಹೇಳಿ ಅವರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಇದು ಕ್ಲಿಯರ್ ಆಗಿ ಎಲ್ಲರಿಗೂ ಗೊತ್ತಾಗೋಗುತ್ತೆ. ಬಹಳಷ್ಟು ಜನ ಶಿಷ್ಯರು ಹೊಸದಾಗಿ ಕೃಷ್ಣ ಪ್ರಜ್ಞೆಯ ಚಳುವಳಿಗೆ ಸೇರಿದವರಾಗಿದ್ದ ಕಾರಣ ಅವರಿನ್ನೂ ಭೌತಿಕ ಜಗತ್ತಿಗೆ ಅಂಟಿಕೊಂಡಿದ್ದಾರೆ. ಅಂದ್ರೆ ಹೊಸದಾಗಿ ಬಂದು ನಮ್ಮಂಥವ್ರು ನಾವಿನ್ನೂ ಭೌತಿಕದಲ್ಲೇ ಇದೀವಿ, ಬೆಳಗಾಗಿ ತಿಂಡಿ ಮಾಡು, ಅಡುಗೆ ಮಾಡು, ಈ ಥರನೇ ಕ್ಲಾಸ್ ಕೇಳೋ ಟೈಮಲ್ಲಿ ಮಾತ್ರ ನಾವು ಆಧ್ಯಾತ್ಮಿಕದಲ್ಲಿ ಸತ್ವಗುಣ ನನ್ನ ಬಗ್ಗೆ ಹೇಳ್ಕೊತಾ ಇದ್ದೀನಿ, ಸೊ ಇರ್ತೀವಲ್ವಾ. ಹಾಗೆ ಈ ಹೊಸದಾಗಿ ಸೇರಿರೋ ಇನ್ನು ಚಳುವಳಿಗೆ ಸೇರಿರೋರೆಲ್ಲ ಅವ್ರು ಇನ್ನು ಭೌತಿಕ ಇದಕ್ಕೆ ಅಂಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಮತ್ತು ಆಧ್ಯಾತ್ಮದ ದರ್ಶನ ಅವರಿಗಿರಲಿಲ್ಲ, ಇನ್ನು ಅವರಿಗೆ ಆಧ್ಯಾತ್ಮಿಕವಾಗಿ ಇನ್ನೂ ಅವ್ರಿಗೆ ಅಷ್ಟು ಗೊತ್ತಾಗಿರೋದಿಲ್ಲ, ಅವ್ರು ಹೊಸದಾಗಿ ಸೇರಿರೋ ಶಿಷ್ಯಂದ್ರಿಗೆ. ಆದರೆ ಈಗ ಶ್ರೀಲ ಪ್ರಭುಪಾದರ ಭಾವ ಸಮಾಧಿಯ ಮೂಲಕ ಆಧ್ಯಾತ್ಮಿಕ ಜಗತ್ತನ್ನು ದರ್ಶಿಸುವುದು ಅವರಿಗೆ ಸಾಧ್ಯವಾಗಿತ್ತು. ನೋಡಿ, ಹೊಸದಾಗಿ ಸೇರಿರೋರು ಸ್ವಲ್ಪ ಇನ್ನ ಮೆಟೀರಿಯಲ್ ಇದಕ್ಕೆ ಲೈಫ್ಗೆ ಅಂಟ್ಕೊಂಡಿದ್ರು ಕೂಡ ಪ್ರಭುಪಾದರನ್ನು ನೋಡಿ ಅವ್ರದ್ದೆಲ್ಲ ಕ್ಲಾಸ್ ಕೇಳಿ, ಆಮೇಲೆ ಅವ್ರು ಹೇಗೆ ಭಾವಪರವಶರಾಗಿರಿದ್ರು, ಆ ಸಮಾಧಿ ಸ್ಥಿತಿಗೆ ಹೋಗಿದ್ದು ಅವೆಲ್ಲ ನೋಡಿದ್ಮೇಲೆ ಅವ್ರಿಗೆ ಆಧ್ಯಾತ್ಮಿಕದಲ್ಲೇ ಇಷ್ಟೊಂದೆಲ್ಲ ಇದೆಯಾ ಅಂತ ಅವ್ರಿಗೆ ಗೊತ್ತಾಗುತ್ತೆ, ದರ್ಶನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಲ್ಲಿಸ್ಲಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಂಡ್ ಮಾಡ್ಲಾ ಮಾತಾಜಿ ಕ್ಲಾಸ್? ಮಾತಾಜಿ. ವಾಂಚಾ ಕಲ್ಪತರೋಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ ಜಯವಾಗ್ಲಿ. ಧನ್ಯವಾದಗಳು. ತುಂಬಾ ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ, ಮಾಡಿರೋ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹಾಕದೆ ಇರೋರೆಲ್ಲ ಹಾಕ್ಬಿಡಿ. ನಾನೊಂಚೂರು ಲಿಂಕ್ ಬಂದಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಟೆಂಡೆನ್ಸ್ ಲಿಂಕ್ ಬಂದಿಲ್ಲ ಮಾತಾಜಿ. ಹೌದಾ? ಇನ್ನೊಂದು ಬಂದೆ ನೋಡಿ, ಈಗ ಹಾಕ್ತಾ ಇದ್ದಾರೆ ನೋಡಿ ಮಾತಾಜಿ. ಚೆನ್ನಾಗಿದೆ. ನಾನು ಅಟೆಂಡೆನ್ಸ್ ಹಾಕ್ತೀನಿ ಮಾತಾಜಿ. ಹಾಕಿ ಮಾತಾಜಿ, ಹಾಕಿ. ಇನ್ನೊಂದ್ಸಲ ಹಾಕಿದ್ದಾರೆ. ನಾಗಮಣಿ ಮಾತಾಜಿನ, ಇವರು ಶಿವಪ್ರಾಣ ಮಾತಾಜಿನ ಹಾಕಿದ್ದಾರೆ. ಹಾಕಿದ್ದೆ ಮಾತಾಜಿ ಪುನಃ ಲಿಂಕ್. ಬಂದಿದೆ ಮಾತಾಜಿ. ಇಬ್ರು ನೀವು ಹಾಕಿದ್ರೆ ಓಕೆ ಮಾತಾಜಿ. ಆಯ್ತು ಮಾತಾಜಿ. ಆಯ್ತಾ? ಓಕೆ ಮಾತಾಜಿ. ಎಲ್ಲರೂ ಹಾಕಾಯ್ತಲ್ವಾ? ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಇನ್ನು ಸೋಮವಾರ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು ಮಾತಾಜಿ, ಉಷಾ ಭಟ್ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ಅನೇಕ ಧನ್ಯವಾದಗಳು. ಶಿವಪ್ರಾಣ್ ಮಾತಾಜಿಗೂ ಕೂಡ. ಶಿವಪ್ರಾಣ ಮಾತಾಜಿ ಮಾತಾಜಿ ತಮಗೂ ಸಹ ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ಧನ್ಯವಾದ. ಕೃಷ್ಣನನ್ನು ತೋರಿಸ್ತೇನೆ, ಕೃಷ್ಣನನ್ನು ತೋರಿಸ್ತೇನೆ. ತೋರಿಸಿ. ನಿಮ್ಮಿಂದ ನಮಗೆ ದೇವಸ್ಥಾನದಲ್ಲಿ ನಾವೇ ಸೇವೆ ಮಾಡೋ ತರ ಅನಿಸ್ತಾ ಇದೆ. ಇವತ್ತು ಬೇಗ ಆಯ್ತು ಹಾಗೆ ನೋಡಿ. ನೆನ್ನೆ ಕಾಣ್ತದಾ? ಹಾ ಪ್ರಭುಪಾದರು ಇಲ್ಲ ಮಾತಾಜಿ, ತೋರಿಸಿ. ತೋರಿಸಿ ಮಾತಾಜಿ. ಕಾಣುದಿಲ್ಲ? ಹಾ 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 ಕಾಣಿಸ್ತು. ಇಲ್ಲ ಮಾತಾಜಿ, ಪ್ರಭುಪಾದರು ಕಾಣ್ತಾ ಇದ್ದಾರೆ ಅಷ್ಟೇ ಮಾತಾಜಿ. ಪ್ರಭುಪಾದರು ತೋರಿಸ್ತಾರೆ. ತೋರಿಸ್ತೀನಿ. ಕಾಣಿಸ್ತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲಿದೆ ಮಾತಾಜಿ ಅದು? ಹರೇ ಕೃಷ್ಣ ಮಾತಾಜಿ, ಪ್ರಭುಪಾದರು ಧನ್ಯವಾದಗಳು. ರಾಧಾ ಗೋವಿಂದ ಮಂಗಳೂರು. ಮಾತಾಜಿ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಕಿಚನ್ ಅಲ್ಲಿ. ದಿನ ಹೋಗ್ತಾ ಇದಾರೆ ಅನ್ಸುತ್ತೆ, ಒಂದ್ ವಾರದಿಂದ ಹೆಚ್ಚು ಕಮ್ಮಿ. ಅದೆಲ್ಲ ಭಕ್ತರೆಲ್ಲ ವೃಂದಾವನಕ್ಕೆ ಹೋಗಿದಾರಲ್ಲ, ಸೊ ಅಲ್ಲಿ ಜನ ಕಮ್ಮಿ ಅಂತ ಹೇಳಿ ಮಾತಾಜಿ ಆಮೇಲೆ ಇನ್ನೊಂದಷ್ಟು ಮಾತಾಜಿ ಎಲ್ಲ ವಾಲಂಟಿಯರಿಂಗ್ ಮಾಡ್ತಾ ಇದ್ದಾರೆ ಸೇವೆ ಮಂಗಳೂರು ದೇವಸ್ಥಾನ. ಆಯ್ತು, ನಾಳೆಯಿಂದ ಬರ್ತಾರೆ ಮಾತಾಜಿ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಮಾತಾಜಿ, ಧನ್ಯವಾದಗಳು.